ಹಾಯ್ ಪಾಲ್ ಫರ್ನಾಂಡಿಸ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರಿ. ಗುಡ್ ಮಾರ್ನಿಂಗ್ ಪಾಲ್ ಫರ್ನಾಂಡಿಸ್ ಅವರೇ. ಮಲ್ ಲೈಕ್ ದನ್. ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯಿತಾ ನಿಮ್ಮದು? ನೀವು ಲೈವ್ ಮಾಡ್ತೀರಾ? ಎಸ್. ಎಷ್ಟು ಗಂಟೆಗೆ? ಟೈಮಿಂಗ್ಸ್ ಹೇಳಿ ನಿಮ್ಮದು. Mohammad Sana, welcome to my live. Ahmedabad to Australia. Call parents live ಇಲ್ಲ. ಓಕೆ. ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ? ನಿಮ್ಮ ಚಾನಲ್ ಇದೆಯಾ? ನಾನು ವಿಡಿಯೋ ನೋಡ್ತೇನೆ ನಿಮ್ಮದು. ಲೈಕ್ ಡಮಾಲ್ ಅಂತ ಹೇಳ್ತಾ ಇದ್ದಾರೆ. ಅತ್ತೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಸೇಮ್ ಟು ಯು. ಎಂತ ಹ್ಯಾಪಿ ಬರ್ತ್ಡೇ? ಇವತ್ತಲ್ಲವ ಹ್ಯಾಪಿ ಬರ್ತ್ಡೇ ನಂದು. 25ಗೆ. ಮ್ಯೂಟ್ ಲೈವ್ ಅಲ್ಲ. ಅತ್ತೆ ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿ ಬಂದೆ 17 ಬಂದೆ. ಕಾಲೇಜ್ ಇಲ್ವ ಇವತ್ತು? ಮತ್ತು ಟಿಫಿನ್ ಆಯಿತಾ? ಟಿಫಿನ್ ಆಗಿದೆ. ದೋಸೆ ಇವತ್ತು. ದೋಸೆ. ನಿಮಗೆಂತ? ನಿಂದಾಯ್ತಾ ಟಿಫಿನ್? ಕಾಲೇಜ್ ಇದೆಯಾ? ಓಕೆ. ಎಷ್ಟು ಗಂಟೆಗೆ ಕಾಲೇಜ್?
ಏರ್ಟೆಲ್ ಓನ್ಲಿ ಗರ್ಭ ಮೊಹಮ್ಮದ್ ಸನಾ ಚಾನಲ್ ಉಂಟಾ ನಿಮ್ಮದು? ಸನಾ ಅವರೇ ಚಾನಲ್ ಉಂಟಾ ನಿಮ್ಮದು? ಅದು ಯಾವುದು ಫಿಗರ್ ರೈಸ್? ಓಕೆ, ಏನಾದರೂ ಒಂದು ತಿಂದಿದೆಯಲ್ಲ ಸಾಕು. ಟುಮಾರೋ ಗುಡ್ ಫ್ರೈಡೇ ಬನ್ನಿ. ಓಕೆ ಓಕೆ, ಬರ್ತೇವೆ ಬರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ನಾಳೆ ಗುಡ್ ಫ್ರೈಡೇ ಅಲ್ಲ? ಹೌದೌದು, ಗುಡ್ ಫ್ರೈಡೇ. ಮೊಹಮ್ಮದ್ ಚಾನಲ್ ಇಲ್ಲ ಅತ್ತೆ. ಓಕೆ ಓಕೆ, ಥ್ಯಾಂಕ್ ಯು 17, ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅವರು ಹೋದ್ರು ಕಾಣಬೇಕು ಮೊಹಮ್ಮದ್ ಸನಾ. ಅಯ್ಯೋ, ಚಿತ್ರಾನ್ನ ಅತ್ತೆ. ಹೌದಾ, ಚಿತ್ರಾನ್ನವ? ನನಗೆ ಗೊತ್ತೇ ಇಲ್ಲವ ಅದು ಚಿತ್ರಾನ್ನಗೆ ಹಾಗೆ ಎಲ್ಲ ಹೇಳ್ತಾರೆ ಅಂತ. ನೀನು ಹೇಳಿಕೊಟ್ಟಿಯಲ್ಲ, ಇನ್ನು ನಾನು ಕೂಡ ಹಾಗೆ ಹೇಳೋದು. ಇನ್ಸ್ಪೈರಿಂಗ್ ವರ್ಲ್ಡ್ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಾಲಿನಿಸಿಸ್ ಚಾಪರಿಯರ, ವೆಲ್ಕಮ್ ಟು ಮೈ ಲೈವ್. ಒಬ್ಬ ದೇವರೇ, ಎಂಥ ಸೆಕೆ ಉಂಟು ಗೊತ್ತುಂಟ ಇಲ್ಲಿ, ತುಂಬ ಸೆಕೆಯ. ಬೆಳಿಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಈ ಸೆಕೆ. ಇನ್ನು ಮಧ್ಯಾಹ್ನ ಆಗುವಾಗ ಸುಣ್ಣಾಗ್ತೇವೆ ಇಲ್ಲಿ ನಾವು. ಸಂಗೀತ ಸೀಸ್ ಪಣದಲ್ಲಿರು, ಹಾರ್ಟ್ ಕೊಡೋದಿಲ್ಲಿರು. ಥ್ಯಾಂಕ್ ಯು ಲೈಕ್ ಟರ್ನ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪೈರಿಂಗ್ ಕಾಫಿ ಆಂಡೆ ದಾದ ತಿನ್ರೇನಿ ಸ್ಪೆಷಲ್ ದಾದೆ ಇನ್ಸ್ಪೈರಿಂಗ್. ಮತ್ತೆ ಬರ್ಸ ಬೈದನೇಕೆ ನೋಡಿ, ಬರ್ಸ ಬರ್ಪುಜಿಗೆ ಬರ್ಸ ಬತ್ರ ಚೂರೆ ಪನಿ ಕೊಡ್ತದೆ ಪೋಪುಂಡು. ಬರ್ಸ ಬಂದರೆ ಕೂಡ, ಮಳೆ ಬಂದರೆ ಕೂಡ ಸ್ವಲ್ಪವೇ ಬಂದು ಹೋಗ್ತದೆ ಗೊತ್ತುಂಟಾ. ಎಂತ ತುಳು ಕಳೆಯುವುದ ನೀನು? ಯಾಕೆ ಕೋಪ 17? ಹಾಗೆ ಯಾಕೆ ಮುಖ ಮಾಡೋದು? ಕೆಂಪಾಗಿದೆಯಲ್ಲ ಸೆಕೆಗೆಯಾ? ದೋಸೆ, ಉದ್ದಿನ ದೋಸೆ, ಸೇಮ್ ಟು ಯು ಗೊತ್ತುಂಟಾ. ಇನ್ಸ್ಪೈರಿಂಗ್ ನಮಗೆ ಕೂಡ ಅದುವೇ ಸೇಮ್ ದೋಸೆ, ಉದ್ದಿನ ದೋಸೆ. ಸೂಪರ್ ಅಂತ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಮತ್ತೆ ಬೊಕ್ಕ ವಿಶೇಷ ಉಂಡು ಅಂದು ವಿಶೇಷ ಉಂಡು ಎಂಕಲ್ಪ ಒಂದು ವಿಶೇಷ. ನಾಳೆ ಶನಿವಾರ ಒಂದು ಮೆಹಂದಿ ಉಂಟು, ಮೆಹಂದಿಗೆ ಹೋಗ್ಲಿಕ್ಕೆ ಉಂಟು. ಮತ್ತು ಸೋಮವಾರ ಒಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. ಮತ್ತು ಸೋಮವಾರ ಬ್ರಹ್ಮಕಲಶ ಉಂಟು, ಎಲ್ಲ ಉಂಟು. ಇನ್ನು ಗೌಜಿ ಎಲ್ಲ ತುಂಬ ವಿಶೇಷ ಉಂಟು ಈ ವಾರ. ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ವಿಶೇಷ ಎಲ್ಲ. ನಮ್ಮ ಊರಿನಲ್ಲಿ ವಿಶೇಷ, ಹಾಗೆ ನಮಗೆ ಕೂಡ ವಿಶೇಷ. ಸಿಟ್ಟು ಯಾಕೆ? ಸಿಟ್ಟುವಾ? ಏನಾಯಿತು? ಸಿಟ್ಟು ಯಾಕೆ ಬಂದದಂತ ಹೇಳಬೇಕು ಮೊದಲು, ಮತ್ತೆ ಸಿಟ್ಟು ಮಾಡಬೇಕು. ಫಸ್ಟ್ ಸಿಟ್ಟಿಗೆ ಕಾರಣ ಹೇಳಬೇಕು ನೀನು ನನಗೆ. ಇನ್ಸ್ಪೈರಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಯಾಕೆ ಸಿಟ್ಟು ಅಂತ ಹೇಳಬೇಕೀಗ. ಫಸ್ಟ್ ಕಾರಣ ಹೇಳು ಸಿಟ್ಟಿಗೆ. ಎಂಥ ಕಾರಣ? ಮೊದಲದಾಳ ಅಲ್ಪ ದೋಸೆ ನೋಡಿ. ಅಯ್ಯೋ
ಅತ್ತೆ ನನಗೆ ವಧು ಹುಡುಕಿದ್ದೀರಾ ಇನ್ಸ್ಪೈರಿಂಗ್. ನಿಮ್ಮ ಊರಲ್ಲಿ ವಧು ಇದ್ದರೆ ನೋಡಿ ಇವರಿಗೊಂದು ಪೊಣ್ಣು ನಾಡ್ಲೆ ಇನ್ಸ್ಪೈರಿಂಗ್ ಮೇರೆಗೊಂಜಿ TV17 ಪೊಣ್ಣು ನಾಡ್ಲೆ ಒಂಜಿ. ನನ್ನ ಮೇಲೆ ಇನ್ಸ್ಪೈರಿಂಗ್ ಮೇಲೆ ಸಿಟ್ಟು ಯಾಕೆ? ಇನ್ಸ್ಪೈರಿಂಗ್ ಮೇಲೆ ಸಿಟ್ಟು, ಶಾಲಿನಿ ಸಿಸ್ ಮೇಲೆ ಯಾಕೆ ಸಿಟ್ಟು? ಅತ್ತೆ ಕಾಫಿ ಪರಿಯರ? ಹಾಂ ಕಾಫಿ ಪರಿಯೇ. ಈ ಪರಿಯನಾ ನೀನು ಕುಡಿದ್ಯಾ? ಇನ್ಸ್ಪೈರಿಂಗ್ ನಿಮ್ಮ ಜೊತೆ ಮಾತಾಡಲ್ಲ ನಾನು. ಯಾಕೆ ಕೋಪ? ಏನಾಯಿತು? ಯಾಕೆ TV ಅಂತ ಕೇಳ್ತಾ ಇದ್ದಾರೆ ಇನ್ಸ್ಪೈರಿಂಗ್. ಅತ್ತೆ ಹೋದರೆ ಎಲ್ಲಿಗೆ ಹೋಗೋದು? ಅತ್ತೆ ಎಲ್ಲಿ ಇದ್ದಾರೆ? ಹೋದರೆ ಗೊತ್ತಾಗೋದಿಲ್ವಾ TV17? ಅತ್ತೆ ಹೋದರೆ ಎಲ್ಲರ ಚಾನಲ್ ಬರ್ತಾರೆ ಅತ್ತೆ ಹೋದ್ರು ಅಂತ ಎಲ್ಲರೂ ಲಾಗ್ ಮಾಡಿ ಹಾಕ್ತಾರೆ ಅತ್ತೆದು. ಏನಾಯಿತು TV ಅಂತ ಕೇಳ್ತಾರೆ. ಏನಾಯಿತು TV? ಹೇಳುವಂಥವನಾಗು. ಎಂತ ನಿನ್ನದು ಕೋಪ ಅಂತ ಹೇಳು, ಕಾರಣ ತಿಳಿಸು. ಏನಾಯಿತು ಟಿವಿಗೆ ಹುಡುಗಿ ಹೌದು ಇನ್ಸ್ಪೈರಿಂಗ್. ಟಿವಿಗೊಂದು ಹುಡುಗಿ ಏನ ಪರಿಯಾರ? TV ಸುಸಾರುಂಡು. ಏನ ಪರಿಯಾರ? ಏನ ಪಂಡ ಚಾ ಪರ್ನಿಯನ್ ಚಾ ಕುಡಿದೆ ಇನ್ಸ್ಪೈರಿಂಗ್. ನಾನು ಚಾ ಕುಡಿದೆ. ನೀನೆಂತ ಕುಡಿದಿ ಇನ್ಸ್ಪೈರಿಂಗ್? ನಿಮ್ಮ ಕೇಳಿಲ್ಲ ನಾನು. ಆತಲ ಕೋಪ ದಾದೆ ಶಾಲಿನಿ ಸಿಸ್. ಎಂಥ ಕೋಪ? TV17ಗೆ ತುಂಬ ಕೋಪ ಬರ್ತದೆ ಅಲ್ಲ. ಇದಕ್ಕೆ ಮದ್ದುಂಟೆ ಇನ್ಸ್ಪೈರಿಂಗ್ ನಿಮ್ಮ ಇದರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಮದ್ದಿದ್ರೆ ಹೇಳಿ. TV17 ನೀನು ಟೆಸ್ಟಿಗೆ ಹೋಗು ಅಲ್ಲಿಗೆ, ಅವರದ್ದು ಆರೋಗ್ಯ ಇಲಾಖೆಗೆ ಆಯಿತಾ? ಎಂಥ ಕೋಪ ಬರೋದು ಗಡಿಗೆ ಕೋಪ? ಇದು ಕಾಲೇಜಲ್ಲಿ ಇರೋದಲ್ಲ ನೀನು TV17. ಯಾಕೆ ಕೋಪ ಹೇಳು, ಕಾರಣ ಹೇಳು. ಸಂಗೀತ ಸಿಸ್ ಬರೋದಿಲ್ಲ ದಾದಿ ಶಾಲಿನಿ ಸಿಸ್ ದಾದಾಂಡು ಯಾನ್ ಕೋಡೆ ಬಂದಾಗ ಸರಿ ಇತ್ತಾರೆ ನಿಕೊಲು ಯಾನ್ ಲೈವ್ ಬಿಡ್ದು ಪಿರ ಬಂದು ಬಿಟ್ಟಲ್ಲ ಸರಿ ಪಾತಿರೋ ನಿಂತಾರೆ ಪಕ್ಕ ದಾದಿ ಕೋಪ ಬರ್ತೀನಿ. ಅದಕ್ಕೆ ಇಂಜೆಕ್ಷನ್ ಉಂಟದ್ದೆ. TV17 ಹೋಗಾಯ್ತಾ? ಇಂಜೆಕ್ಷನ್ ಕೊಡ್ತಾರೆ ಅಂತೆ. ಏನು ಮದ್ದೆಲ್ಲ ಉಂಟು. ನೀನು ಹೋಗಬೇಕು, ನಿನಗೆ ಎಂಥ ಪ್ರಾಬ್ಲಮ್ ಅಂತ ಹೇಳಬೇಕು. ಮದ್ದೆಲ್ಲದಕ್ಕೆ ಕೂಡ ಕಂಡುಹಿಡಿದಿದ್ದಾರೆ. ಕಾಲೇಜ್ನಲ್ಲಿದ್ಯಾ? ಮತ್ತೆ ಹೋಗು ಕಾಲೇಜ್ ಬಿಟ್ಟ ನಂತರ. ದಾದನ ಗೊತ್ತು ಜವಿ ದಾದಾಂಡ್ ಗಳಿಗೆ ಕೋಪ ಬರ್ಪು ನೀವನಿಗೆ. ಎಂತಕ್ಕೆ ಕೋಪ ಬರುದಾ ನಿನಗೆ? ಚಿಕ್ಕವಿದ್ದಲ್ಲ ನೀನು, ಕಾಲೇಜ್ನಲ್ಲಿ ಇರುದಲ್ಲ. ಯಾಕೆ ಕೋಪ ಅಷ್ಟೊಂದು? ಕೋಪ ಬರಬಾರ್ದು ಹಾಗೆಲ್ಲ. ಈ ಟೆಸ್ಟ್ ಮಾಡಿ ಇಂಜೆಕ್ಷನ್ ಕೊಡಲೆ. ದೇವ, ಅದಕ್ಕೆ ಇಂಜೆಕ್ಷನ್ನೇ ಮದ್ದ, ಬೇರೆ ಯಾವುದು ಮದ್ದಿಲ್ಲ ಅದಕ್ಕೆ. TV17 ಪೋಯೇನೆ ಇದೆಯಾ? TV17 ದಾದನ ಪರದಲ್ಲಿ ದಾದನ ಗೊತ್ತು ಜವ ಇರ್ತಿ ಟೆಸ್ಟ್ ಮಾಡ್ಬಿಡಪ್ಪಣವೇನು. ಇನ್ಸ್ಪೈರಿಂಗ್ ಜೊತೆ ಮಾತಾಡಲ್ಲ ನಾನು, ಬೇಡ ಇವತ್ತು, ಈಗ ಬೇಡ, ಮತ್ತೆ ಲೈವಿಗೆ ಹೋಗಿ ಮಾತಾಡಾಯ್ತಾ? ಐತೇಡ ಪಾತಿರುಜಿಗೆ ಅವೇ ಸಪೋರ್ಟಿಂಗಲ್ಲಿದ್ದಾರೆ ಶಾಲಿನಿ ಸಿಸ್. ಮತ್ತೆ ಸ್ವಲ್ಪ ಕೋಪ ತಣ್ಣಗಾದ್ಮೇಲೆ ಮಾತಾಡು ಆಯಿತಾ? TV17 ಇಷ್ಟು ಬೇಗ ಕಾಲೇಜ್ಗೆ ಹೋಗಿ ಆಯಿತಾ? ಮೊಬೈಲ್ ಕೊಂಡೋಗ್ಲಿಕ್ಕೆ ಬಿಡ್ತಾರ ಕಾಲೇಜ್ಗೆ ನಿನಗೆ? TV ಯಾಕೆ ಅಂತ ಹೇಳಿ ನೋಡಿ, ಶಾಲಿನಿ ಸಿಸ್ಗೆ ಕೂಡ ಗೊತ್ತಿಲ್ಲಂತೆ ಯಾಕೆ ಕೋಪ ಅಂತ. ಹೌದು, ನಾನು ತುಳು ಕಲಿಸ್ತೇನೆ. ಫಸ್ಟ್ ಕೋಪ ಯಾಕೆ ಹೇಳು. ನಿಕ್ಕು ಕೋಪದಾಯ ಪನ್ನಿಗೆ ಅರ್ಥ ಆಯ್ತಾ? TV17 ನಿಕ್ಕು ಕೋಪದಾಯ ಪನ್ನಿಗೆ 8:30 ಕಾಲೇಜಾ? ಓಕೆ. ಯಾಕೆ ಕೋಪವಾ? ವಿಲಾಸಿನಿ ಸಿಸ್ ಬಂದರು. ಹಾಯ್ ಅಂತ ಹೇಳ್ತಾರೆ, ಲೈಕ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್. ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯಿತಾ ಸಿಸ್ ನಿಮ್ಮದು? ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ ಹೌದಾ? ಓಕೆ ಅರ್ಥ ಆಯಿತು ಅಂತ ಹೇಳ್ತಾರೆ. ಸಪೋರ್ಟಿಂಗಲ್ಲಿದ್ದಾರೆ ಇನ್ಸ್ಪೈರಿಂಗ್. ನೀನು ಕೋಪಕ್ಕೆ ಕಾರಣ ಹೇಳಲೇ ಇಲ್ವಾ? TV17 ಎಂಥ ಕೋಪ ಅದು? ಇನ್ಸ್ಪೈರಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶಾಲಿನಿ ಸಿಸ್, ಥ್ಯಾಂಕ್ ಯು. SR ಲಾಕ್ಸ್ ಅವ್ರು ಬಂದರು. ಹಾಯ್ ಅಂತ ಹೇಳ್ತಿದ್ದೆ. ಹಾಯ್ ಅಣ್ಣ, ಎಂಚೊಲ್ಲರು ಚಾಪರಿಯರ
ಹೆಂಗೆ ಗಿಫ್ಟ್ ಕೊಡಲಿ ನಿನ್ನೆ ಎಸಿ TV17 ನಿನ್ನೆ ಹೇಳಿದಲ್ಲ ಗಿಫ್ಟ್ ಬೇಡ ಅಂತ, ಇವತ್ತು ಗಿಫ್ಟ್ ಕೇಳ್ತಾ ಇದೆಯಾ? ಓಕೆ ಓಕೆ, ಕೊಡುವ ಗಿಫ್ಟ್ ಕೊಡುವ ನಿನಗೆ ಆಯಿತಾ. SR ಅವರು ಸಪೋರ್ಟಿಂಗಲ್ಲಿದ್ದಾರೆ, ಇನ್ಸ್ಪೈರಿಂಗ್ ಅವರು ಸೂಪರ್ ಅಂತ ಸಪೋರ್ಟಿಂಗಲ್ಲಿದ್ದಾರೆ. ಇನ್ಸ್ಪೈರಿಂಗ್ ಅವ್ರು ಹಾಡು ಕೊಡ್ತಾರೆ, TV ಹೇಳಲ್ಲ ನೀನಂತೂ ಹೇಳಲ್ಲ, TV ನೀನು ಹೇಳುದಿಲ್ಲಲ್ಲ, ಬಿಡು ಪರವಾಗಿಲ್ಲ, ಮತ್ತೆ ಹೇಳು ಎಂಥ ವಿಷಯ ಅಂತ. ಮತ್ತೆ ಇನ್ಸ್ಪೈರಿಂಗ್ ಅವರ ಲೈವಲ್ಲಿ ಬಂದು ಹೇಳು, ನಿನಗೆ ಯಾಕೆ ಕೋಪ ಸ್ವಲ್ಪ ತಣ್ಣಗಾಗ್ತದಲ್ಲ, ಆಗ ಹೇಳು ಆಯಿತಾ. ಗುಡ್ ಮಾರ್ನಿಂಗ್ ಅಂತ ಹೇಳ್ತದೆ. ಗುಡ್ ಮಾರ್ನಿಂಗ್ ವಿಲಾಸಿನಿ ಸಿಸ್, ಗುಡ್ ಮಾರ್ನಿಂಗ್. ಕಾಫಿ ಆಯಿತಾ ಸಿಸ್ ನಿಮ್ಮದು? ಇನ್ಸ್ಪೈರಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ ಮತ್ತು ವಿಲಾಸಿನಿ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಎಂಕ ಗಿಫ್ಟ್ ಇಜ್ಜೆ ಮಾಮಿ, ಗಿಫ್ಟ್ ಕೊರ್ಕ ಮಾರಾಯ, ನಿಕ್ಕು ಗಿಫ್ಟ್ ಕೊರ್ಕ, ಗಿಫ್ಟ್ಗೆ ದಾದಾವಡು ರಪ್ಪ ಒಂಜಿ ಪ್ಯಾಕ್ ಮಾಡ್ದು ಗಿಫ್ಟ್ ಕೊರ್ಪಿನಿ. ಚಪಾತಿ ಮಾಡ್ತಿದ್ದೆ, ಹೌದಾ ಸಿಸ್? ನಮಗೆ ದೋಸೆ. ಇನ್ಸ್ಪೈರಿಂಗ್ ಲೈವ್ಗೆ ನಾನು ಬರಲ್ಲ, ನಾನು ಮತ್ತೆ ನೋಡ್ತೇನೆ ಆಯಿತಾ, ಯಾರು ಬರ್ತಾರ ಇಲ್ವಾ ಅಂತ ನೋಡ್ತೇನೆ. ನಾನು ಮತ್ತೆ ಬರ್ತೇನೆ ಲೈವಿಗೆ ಇನ್ಸ್ಪೈರಿಂಗ್ ಅವರದ್ದು, ನೋಡುವ. ಬರೋದಿಲ್ಲ ಅಂತ ಈಗ ಹೇಳ್ತಿ, ಬರೋದಿಲ್ಲ ಅಂತ ಹಾಗೆಲ್ಲ ಹೇಳ್ಬಾರ್ದ. ಶಾಲಿನಿ ಸಿಸ್ ಹೋದ್ರಾ? ವಿಲಾಸಿನಿ ಸಿಸ್ ಚಪಾತಿಗೆ ಏನು ಪಲ್ಯ? ಖಾಲಿ ಚಪಾತಿಯ ಅಲ್ಲ, ಪಲ್ಯ ಏನಾದರೂ ಉಂಟಾ ಸಿಸ್? ಪಲ್ಯ ಮಾಡ್ತೀರಾ ಚಪಾತಿಗೆ? ನಿಜ ಬರೋಲ್ಲ ಮಾಮಿ, ಎಂತ ಇನ್ಸ್ಪೈರಿಂಗ್ ಲೈವ್ಗೆ ನಾನು ಬರೋಲ್ಲ. ನೈಸು, ಇನ್ಸ್ಪೈರಿಂಗ್ ಬರ್ತಾ ಅದು ಗೊತ್ತುಂಟು ನಮಗೆ, ನೀನು ಮತ್ತೆ ಬರ್ತಿ. ಬಾರ ಲೈವ್ಗೆ ಬಾಗಿಲ್ಲ ಹೇಳ್ಬಾರ್ದು. ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಸಿಸ್ ದಾದಾ ಅಣ್ಣ ಬ್ಯಾಗ್ ಕೋಣೆ ಆನ್ ಬಾಯಿ ಇತ್ತಿನ ಕೂಡ ಸರಿ ಇತ್ತಿ. ಕ್ಯಾಪ್ಸಿಕಮ್ ಪಲ್ಯ, ವಾವ್, ಸೂಪರ್ ಸಿಸ್, ಸೂಪರ್. ವೈಟಿ ಬಿಡ್ತೀನಿ ಮಾಮಿ, ಹೌದು ವೈಟಿಗೆ ಎಲ್ಲರೂ ಬಿಡ್ತಾರೆ, ಎಲ್ಲರಿಗೆ ಕೂಡ ಬಂದಾಗಿದೆ. ಈಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಬಿಡುವುದರಲ್ಲಿ ಯೋಚನೆಯಲ್ಲಿದ್ದಾರೆ. TV17 ಬಂದಾಗಿದೆ, ಅರ್ಧದಲ್ಲಿ ಸಿಕ್ಕಾಕೊಂಡಿದ್ದೇವೆ ಈಗ ವೈಟಿಯಲ್ಲಿ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮುಂದುವರಿಲೇಬೇಕು ನಾವು, ಹಿಂದೆ ಹೋದರೆ ಪ್ರಯೋಜನ ಇಲ್ಲ, ಮುಂದೆ ಹೋಗ್ಬೇಕು, ಆದದ್ದಾಗಲಿ ಅಂತ. ಹಾಗೆ ಗೊತ್ತಿಲ್ಲ ನನಗೆ ಅಂತ ಹೇಳ್ತಿದ್ದೆ, ಏನು ಅಂತ ಗೊತ್ತಿಲ್ಲ. ಹೌದು, ಏನಂತ ಗೊತ್ತಿಲ್ಲ, ಏನಂತ ಹೇಳಿದ್ರೆ ಎಲ್ಲ ಗೊತ್ತಾಗೋದು. 17 ಎಂತ ಯಾಕೆ ಕೋಪ ಅಂತ ಹೇಳಿದರೆ ಗೊತ್ತಾಗ್ತದೆ, ಇಲ್ಲದಿದ್ದರೆ ಹೇಗೆ ಗೊತ್ತಾಗೋದು ಕೋಪ ಅಂತ ಅಲ್ವಾ? ಆಯ್ನ ಪಕ್ಕಡೆ ಕೋಪಯೇ ಬೈಯಾಗ ಸರಿಯಾಬೆ ಅಲ್ವಾ? ಸುಮ್ಮನೆ ಕೋಪ ಮಾಡೋದಲ್ಲ. ನಾನು ಸಿಕ್ಕಿ ಹಾಕಿಕೊಂಡಿದ್ದಿಲ್ಲ ಮಾಮಿ, ಹೌದಾ? ಪರವಾಗಿಲ್ಲ ಬಿಡು. ವಿಲಾಸಿನಿ ಸಿಸ್ ಅವರು ಓಕೆ ಪರವಾಗಿಲ್ಲ ಸಿಸ್, ನಿಮ್ಗೆ ಕೆಲಸ ಉಂಟಲ್ಲ, ಮಾಡಿ ಕೆಲಸ ಮಾಡಿ, ಮ್ಯೂಟಲ್ಲಿದ್ದೀವಿ. ವಿಲಾಸಿನಿ ಸಿಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ ಮಾಮಿ, ಹೇಳ. ಟೀಚರ್ ಅಂತ ಬಂದು ಸಿಂಪಲ್ ಬಾಯ್ ಬಂದರು. ನಮಸ್ತೆ ಸಿಂಪಲ್ ಬಾಯ್, ವೆಲ್ಕಮ್ ಟು ಮೈ ಲೈವ್. TV17 ತುಂಬ ಕೋಪದಲ್ಲಿದ್ದಾರೆ, ಏನಾಯಿತು? TV ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇವನದೊಂದು ಎಂಥದ ಸಿಂಪಲ್, ಎಂತ ಇದು? ಶಾಲೆಗೆ ಬರುವುದಾ ಎಂತ ಅಂತ ನನಗೆ ಗೊತ್ತಾಗೋದಿಲ್ಲ. ಸಿಂಪಲ್, ನೀನು ಶಾಲಿನ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮಾಡ್ತಾ ಇದ್ದಾರೆ. ಡಿಸೋಜಾ ಸಿಸ್ ಬಂದರು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್ ಡಿಸೋಜಾ ಸಿಸ್, ಸಿಂಪಲ್ ಇಬ್ಬರಿಗೂ ಕೂಡ ವೆಲ್ಕಮ್ ಟು ಮೈ ಲೈವ್. ಬಾಯ್, ನೆಟ್ ಮುಗಿಂಡು ಎಂಚಿನ ಸಿಂಪಲ್ ಬತ್ತಿ ಬೇಡಿಗೆ ನೆಟ್ ಮುಗಿಯುಳ. ಗುಡ್ಡೆ ಇಲ್ಲ ಸೋಜಾ ಮಿಸ್ ಲೈಕ್ ನನ್ನಕ್ಕ. ಥ್ಯಾಂಕ್ ಯು. ಒಂದಕ್ಕೆ ಬಂದರೆ ಗುಡ್ಡೆಗೆ ಓಡು ಸಿಂಪಲ್. ಹೌದೌದು, ಅದು ಸರಿಯಾಗಿ ಹೇಳಿದ್ದೀರಿ ಮಾಮಿ. ನೆಟ್ವರ್ಕ್
ಜೆ ಸಿಂಪಲ್ ವಿಲ್ಲು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ, ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಹಚ್ಚಿ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗುಡ್ಡೆ ಇಲ್ಲ ಸೋಜಾ ಮಿಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಾಮಿ ಹೋಗ್ತೀನಿ, ಯಾಕೆ ಹೊತ್ತಾಯ್ತಾ, ಕಾಲೇಜ್ ಸ್ಟಾರ್ಟ್ ಆಯಿತಾ? ಸೋಜಾ ಸೀಸ್ ಬಾಯ್ ನೆಟ್ ಮುಗಿನಿ ಈ ಸಿಂಪಲ್ ಆ್ಯಪಲ ಇಂದು ದಾದಿ ನೆಟ್ವರ್ಕ್ ಅಂದಿಯೇ ದಾದಂದು ಗೊತ್ತಾ ಪೂಜಿ. ಗುಡ್ಡು 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 ವೆಲ್ಕಮ್ 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 ಅನ್ನೋದಿಲ್ಲ, ಸಪೋರ್ಟಿಂಗ್ನಲ್ಲಿದ್ದಾರೆ. ಗುಡ್ ಅಂತ ಹೇಳ್ತಾ ಇದ್ದಾರೆ, ನೈಸ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಿಂಗಲ್ಲಿರುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಗಡಿ ಗಡಿ ನೆಟ್ವರ್ಕ್ ಇಶ್ಯೂ ಉಂಟು, ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಯಾರು ಹೋಗಬೇಡಿ ಆಯಿತಾ. ಅದಕ್ಕೆ ನೆಟ್ವರ್ಕ್ ಸರಿ ಮಾಡಿ ಮಾಡಿ ಬರ್ತಾ ಇದ್ದೀನಿ ನಾನು. ಇನ್ಸ್ಪೈರಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಡಿಸೋಜ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು. ಡಿಸೋಜ ಸಿಸ್ ದಾದ ತಿಂಡ್ರೆ ಮಲ್ತಾರೆ. ವಿಲಾಸಿನಿ ಸಿಸ್ ಇದ್ದೀನಿ ಅಂತೇಳಿ, ಓಕೆ ಸಿಸ್ ಓಕೆ. ಇನ್ಸ್ಪೈರಿಂಗ್ ಸಿಸ್ ದಾದ ಹತ್ತು. ಡಿಸೋಜ ಸಿಸ್ ದಾದ ತಿಂಡ್ರೆ ಮಲ್ತಾರೆ, ದಾದ ಸ್ಪೆಷಲಿನಿ. ಸಿಂಪಲ್ ಬಾಯ್ ಹೋದ್ರಾ? ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಬೊಕ್ಕ ದಾದ ತಿಂಡಿ ಅಕ್ಕ ಎಂಕಿನಿ ಉರ್ದು ದೋಸೆ ಇರೇಗ್ದಾದೆ. ಬೇಜಾರಾಗ್ತಾ ಉಂಟಲ್ಲ, ಏನು ಮಾಡೋದು, ಬೇಜಾರಾಗದೆ ಅದಕ್ಕಿದ್ರೆ ಏನು ಮಾಡಲಿಕ್ಕಾಗೋದಿಲ್ಲ. ಲೈವಿಗೆ ಬಂದು ಸ್ವಲ್ಪ ಸಪೋರ್ಟ್ ಮಾಡಿ, ಬೇಜಾರು ಹೋಗ್ತದೆ. ವಿಜಯ್ ಸಿಂಹ ಅಫಿಷಿಯಲ್ ಅವ್ರು ಬಂದು ಹಾಯ್ ಅಂತ ಹೇಳ್ತಾರೆ. ಹಾಯ್ ವಿಜಯ್ ಸಿಂಹ ಅವರೇ, ಚಾನಲ್ ಉಂಟಾ ವಿಜಯ್ ಸಿಂಹ ಅವರೇ? ಚಾನಲ್ ಇದೆಯಾ? ಹೆಂಗೆ ಪುಂಡಿ ಚಿಕನ್ ಹೌದಾ? ದಿಸು ತಿಂದ್ರೆ ಎಡ್ಡೆಂಡು ಬಾರಿ ಸಿಂಪಲ್ ಗುಡ್ಡೆಗೆ ಸಿಂಪಲ್ ಗುಡ್ಡೆ ಬಲ್ತೆ ಫೋಟೋ ಓಂಡಿ ಅಂದು ಮಾರ ಫೋಟೋ ಪುರಾಣಿ ನಿಂಚ ಫೋಟೋ ಬರ್ಪಿನ ತೋಂಜಿ ಐಟಿ ಎಂಚ ಫೋಟೋ ಬೈದಿನ ಗೊತ್ತಿ ಸ್ಮೈಲ್ ಮಲ್ದನ ಬರ್ಪುಜಿ. ಎಸ್ ಆರ್ ಅವರು ಸಪೋರ್ಟಿಂಗ್ TV17 ಮಾಮಿ ಮತ್ತೆ ಬರ್ಪತ್ಯ ಬರ್ಪೆ ಮತ್ತೆ ಬರ್ಪೆ ಬಕ್ಕೋ ಬರ್ಪೆ ಅಂಚ ಬಕ್ಕೋ ಬರ್ಪೆ ಬೊಕ್ಕ ಬರ್ಪೆ. ಓಕೆ, ಥ್ಯಾಂಕ್ ಯು TV17 ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಕಾಲೇಜ್ ಸ್ಟಾರ್ಟ್ ಆಯಿತಾ ಮಾಮಿ? ಮತ್ತೆ ಬರ್ಪೆ. ಓಕೆ. ವಿಲಾನಿ ಸಿಸ್ ಇದ್ದೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸಿಸ್. ಚಾ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಡಿಸೋಜಸಿಸ್ ಪ್ರಾಬ್ಲಮ್ನಿಂದ ಆಗುದಿಲ್ಲ ಕಾಣಬೇಕು ಲೈವ್. ದಯವಿಟ್ಟು ಎಲ್ಲರೂ ಸಂಗೀತ ಅವರ ಡ್ಯಾನ್ಸ್ 25th ನೋಡಿ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರು ಸಿಂಪಲ್ ಬಾಯ್ ಅಂತ ಕರಿತಾ ಇದ್ದಾರೆ. ನಮ್ಮದು ಯಾರಪ್ಪ ಇವರು, ವಿಜಯ್ ಸಿಂಹ ಅವರು ಸಿಂಪಲ್ ಬಾಯ್ ಅಂತ ಕರಿತಾ ಇದ್ದಾರೆ. ಚೀ ಸಿಂಪಲ್ಗೆ ಹೊಸ ಹೆಸರ ಚೀ ಸಿಂಪಲ್. ಓಕೆ, ಈ ನೆಟ್ಟುಡು ಆಯ್ಜ ಅತ್ತ ಅಂದಿ ಪ್ರಸಾದನ ಕಾಣೆನೆ. ಈ ನೆಟ್ಟುಡು ಭಾರಿ ಭಯಂಕರ ಉಪದ್ರ ಆಪುಂಡು ಮಾರ್ರೆ. ಈ ನೆಟ್ಟುಡು ಆಯ್ಜಿ ಸತ್ಯ ದಾಯ ಇಂಚ ಆಪುಣ ಅಂದ ಗೊತ್ತಾಪುಜಿ. ಮುಗಲ್ಲೆಜ್ಜಿ ದಾಲೆಜ್ಜಿ ಸಿಂಪಲ್ ಬಾಯ್ ಅಂತ ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇದ್ದಾರೆ. ಡಿಸೋಜ ಅವರು ದಾದಾ ಡಿಸೋಜ ಸಿಸ್. ವಿಲಾಸಿನಿ ಸಿಸ್ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು. ಅಜ್ಜಿ ಕೂಡು ಯಾನ್ ಚೀಚಿ ಅತ್ತಿಗೆ ಬಕೀರ್ ಅರೆಗ್ಲ ಚೀಚಿ ಪನೊಚ್ಚಿ ಸಿಂಪಲ್. ವಿಲಾಸಿನಿ ಸಿಸ್ ನೈಸ್ ಅಂತ ಹೇಳ್ತಾ ಇದ್ದಾರೆ. ಡಿಸೋಜಾ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದ್ ಅವರು ವಿಜಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಮಿತ್ ತೂಲೆ ಸಿಸ್ ಸಿಂಪಲ್ನ ಮೆಸೇಜ್ ಎಂಚಿನ ಮೆಸೇಜ್ ಚೀಚಿ ಅವತೆ ದಾದೊಂಡು ಕೂಡ ಚಾ ಪರಿಹಾರ ಅವ್ಯತೆ ಗುಡ್ಡೆಗೆ ನೀರಿಜ್ಜಿ ಶೀ ನರಕ್ಕ ಎಂಚಿನ ಸಿಂಪಲ್ ಅವು ನರಕ್ಕ ಕಟ್ಟದು
ನರಕದ ನರಕ ಕಟ್ಟುನಿ ಈ ಸಿಂಪಲ್. ಪ್ರಸಾದ್ ಅವರಿಗೆ ಜೈ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್. ಈ ಸಿಂಪಲ್ ಮೆಸೇಜ್ ಸಿಂಪಲ್ ಬಾಯ್ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಸಿಂಧು ಉದಯ್ ಕುಮಾರ್ ಅವರು ಬಂದರು, ಹಾಯ್ ಸಿಸ್ ಅಂತ ಹೇಳ್ತಾರೆ. ಹಾಯ್ ಸಿಂಧು ಅವರೇ, ಲೈಕ್ ರನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಸಾದ್ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಸಿಂಧು ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಪ್ರಸಾದ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಜೈಕಾರ ಆಗ್ತಾ ಇದ್ದಾರೆ. ನೋಡುವ ಏನಾಗ್ತದೆ ಅಂತ. ವಿಲಾಸಿನಿ ಡಿಸೋಜಾ ಸಿಸ್ ಜೈ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀನಿ ನೆನಪಿದ್ದ ಟೀಚರ್ ಪಕ್ಕಡೆ ದಾರಿಯೇ ಬಾಪ ಸಿಂಪಲ್ ಬಾಯಿ ಡಿಸೋಜಾ ಸಿಸ್ ಕಂಚಪಾನ వచ్చి ಎಡ್ಡಾಪು ಜವು ಹಾಯ್ ಡಿಸೋಜಾ ಅವರೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ನಿಮಗೆ ನನ್ನ ಲೈವ್ಗೆ ಬಂದು ಎಲ್ಲ ಗುಡ್ಡೆಗೆ ಹೋಗೋದು ಎಲ್ಲ ಬರುವುದವ ಸಿಂಪಲ್. ಅಲ್ತಾಫ್ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಿಂಪಲ್ ಬಾಯ್ ಕೋಪದಲ್ಲಿದ್ದಾರೆ. ನಮ್ಮದು ಡಿಸೋಜಾ ಸಿಸ್ ಕೋಪದಲ್ಲಿದ್ದಾರೆ. ಡಿಸೋಜಾ ಸಿಸ್ ಕೋಪ ಬರ್ಪು ಜೊತೆ ಡಿಸೋಜಾ ಸಿಸ್ ಇನಿ ಚೂರು ಕೋಪ ಬೈದನು ಡಿಸೋಜಾ ಸಿಸ್ ಗತೆ. ಕಾದು ನೋಡಿ ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ನಿಮ್ಮ ಆ್ಯಂಕರ್ ಸಂಗೀತ. ಏ ವರ್ಷ ಕುಡಿಯೋ ಒಂಚಿನ ಕಾದು ನೋಡಬೇಕು. ಫೋಟೋ ಬೈಜಿನಲ್ಲ ಪ್ರಸಾದ ಫೋಟೋ ತೆಗೆದು ಏತ್ 2 ವಾರ ಕರಿ ನಾನು ಫೋಟೋ ಬೈಜಿ. ಹಾಯ್ ಸಿನಿಸಿಸ್ ಗುಡ್ ಮಾರ್ನಿಂಗ್. ಬಾಯಮ್ಮ ಎನ್ನ ಬಾಯಮ್ಮ. ಅಯ್ಯೋ ಸಿಂಪಲ್. ಹಾಯ್ ಸಿಂಪಲ್ ಬಾಯ್ ಅವರಂತ ಸಿಂಧು ಅವ್ರು ಕರಿತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಸಿಂಪಲ್ ಬಾಯ್ ಸಿಂಧು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಡಿಸೋಜಾ ಸಿಸ್ ವಿಜಯ್ ಸಿಂಹ ಅವರೇ ಚಾನಲ್ ಇದೆಯಾ? ಸೂಪರ್ ಆಗಿದೆ ಕಮೆಂಟ್ರಿ ಸೂಪರ್ ಅಂತ ಹೇಳ್ತಾರೆ. ನಗಡ್ತಾ ಇದ್ದಾರೆ ವಿಜಯ್ ಸಿಂಹ ಅವ್ರ ಚಾನಲ್ ಇದೆಯಾ ನಿಮ್ಮದು? IPL ಕಮೆಂಟ್ರಿ. ಹೌದೌದು IPL ಕಮೆಂಟ್ರಿ ಅದು ನೀವು ಹೇಳಬೇಕು ಅಷ್ಟೇ. IPL ಯಾವುದು ಅಂತ. ಥ್ಯಾಂಕ್ ಯು ವಿಜಯ್ ಸಿಂಹ ಅವರೇ. ಸಿಂಧು ಉದಯ್ ಕುಮಾರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಮೈಸೂರು ಬಂದರು. ವೆಲ್ಕಮ್ ಟು ಮೈ ಲೈವ್ ನಾಗರಾಜ್ ಅವರೇ. ಸಿಂಧುಗೆ ಕೂಡ ನಾನು ಹೇಳಲಿಲ್ಲಲ್ಲ ಆಗ ಸಪೋರ್ಟಿಂಗಲ್ಲಿದ್ದಾರೆ. ಚಾನಲ್ ಇದೆ. ಓಕೆ ನೋಡಿ ನಾಗರಾಜ್ ಮೈಸೂರು ಇದ್ದಾರೆ. ಡಿಸೋಜಾ ಸಿಸ್ ಇದ್ದಾರೆ. ಸಿಂಪಲ್ ಬಾಯ್ ಇದ್ದಾರೆ. ನಾಗರಾಜ್ ಅವರಿದ್ದಾರೆ. ಮತ್ತು ನಮ್ಮ ಯಾವುದು ಅಫಿಷಿಯಲ್ ಯಾರದ್ದು ಈಗ ಹೇಳಿದ್ದು ವಿಜಯ್ ಸಿಂಹ ಅವರಿದ್ದಾರೆ. ಮತ್ತು ಪ್ರಸಾದ್ ಅವರಿದ್ದಾರೆ. ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಆಯಿತಾ. ನಾಗರಾಜ್ ಅವರು ವಿಲಾಸಿನಿ ಸಿಸ್ ಇದ್ದಾರೆ. ಎಲ್ಲರಿಗೂ ಕನೆಕ್ಟ್ ಆಗಿ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ 6 ಹೊಡೆದಾಗ ಏನು ಅಂತ ಕರೀತಾರೆ ಹೇಳಿ. IPL ನನಗೆ ಗೊತ್ತಿಲ್ಲವ, ಮ್ಯಾಚಿದೆಲ್ಲ ಗೊತ್ತಿಲ್ಲ ನನಗೆ. ಮಾಮಿ ಡ್ಯಾನ್ಸ್ ಸೂಪರ್. ತೂದು ಬರ್ತಾರೆ 17 ನೋಡಿ ಬಂದ್ರ ಡ್ಯಾನ್ಸ್. ಥ್ಯಾಂಕ್ ಯು ನೋಡಿ ಡ್ಯಾನ್ಸ್ ನೋಡಿ. ಹೌದು ಪ್ರಸಾದ್ ಬ್ರೋ ನನ್ನ ಹತ್ರ ಉಂಟು ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. 6 ಹೊಡೆದಾಗ ಏನು ಕರೆಯೋದು ನನಗೆ ಗೊತ್ತಿಲ್ಲ. 6 ಹೊಡೆದಾಗ ಏನು ಕರೆಯೋದಂತ. ಸೂಪರ್. SR ಲಾಗೋ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಾಗರಾಜ್ ಅವರು ನೋಡಿ ಬಂದೆ. ಹೌದಾ, ಹೇಗುಂಟು TV17 ಹೇಗಾಯಿತು ಡ್ಯಾನ್ಸ್? ವಿಜಯ್ ಸಿಂಹ ಬ್ರದರ್ ಡನ್ ಅಂತ ಹೇಳ್ತಾ ಇದ್ದಾರೆ ಸಿಂಧು ಅವರು. ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಿಂಪಲ್ ಬಾಯ್ ಲಕ್ಷಣ ಬೆಳಗಿನ ಉಪಹಾರ ಆಯಿತಾ? ಏರು ಲಕ್ಷಣ ಉಳ್ಳಿರ್ಮೂಲು ಸೂಪರ್ ಅಂತ. ವಿಲಾಸಿನಿ ಸಿಸ್ ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. IPL ಅನ್ನು ಇಬ್ಬರು ಹುಡುಗಿಯರು ಡ್ಯಾನ್ಸ್ ಮಾಡ್ತಾರೆ. 6-4 ಹೊಡೆದಾಗ ಅವರು ಡ್ಯಾನ್ಸೇ ಮಾಡೋದು. ಹೌದು, ನಮಗೆ ಇಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾಗರಾಜ್ ಅವರು. ಮತ್ತು TV17 ಅವರು ಸೂಪರ್ ಡ್ಯಾನ್ಸ್ ಅಂತ ಹೇಳಿ. ಥ್ಯಾಂಕ್ ಯು 17. ಥ್ಯಾಂಕ್ ಯು ಸೋ ಮಚ್. ಓಕೆ ಡಿಸೋಜಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಓಕೆ ಬೇಲೆ ಎತ್ತಿನ ಮಲ್ಲಿಜಿ ಬೇಲೆ ಮಲ್ಪಲೇವೆ ಬರ್ಪೇನೆ ಟೈಮ್ ತಿಕ್ಕನಾಗಿನ ಲೈವ್ ಬರ್ಪೇವೆ ಬೇಲೆ ಮಲ್ಪ ಕಾಣದ ಬರ್ತು ಬೇಲೆ. ಪ್ಲೀಸ್ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಸಾದ್ GK ಫೋಟೋಗ್ರಫಿ ಅವರು.
ಕಿರಣ್ ಕುಮಾರ್ ಇಂದೋರ್ ಬಂದು ರೋಲ್ ನಂಬರ್ 11 ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ವೆಲ್ಕಮ್ ಟು ಲೈವ್ ಕಿರಣ್ ಅವರೇ. ಹೇಳ್ತಾ ಇದ್ದಾರೆ ವಿಜಯ್ ಸಿಂಹ ಅವರು ರಾಮು ಅಣ್ಣ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ದಾಯಿ ಸಿಂಪಲ್ ಅಂಚಮನ್ ಪಿಲ್ ಪಾಪ ಇದು ಉಳ್ಳೇರಾರು ಆಂಡುಳ್ಳೇರು ಡಿಸೋಜಸಿ ಸುಳ್ಳೇರು ಸಿಂಪಲ್. ನಾಗರಾಜ್ ಬ್ರದರ್ ಡನ್ ಅಂತ ಹೇಳ್ತಾರೆ. ಸಿಂಧು ಅವರು ನಾಗರಾಜ್ ಬ್ರದರ್ ಅವರಿಗೆ ಡನ್ ಅಂತ ಹೇಳ್ತಾರೆ. ಬಂದ ಇದು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಆಯಿತಾ, ನಾಗರಾಜ್ ಅವರಿಗೆ ರಿಟರ್ನ್ ಮಾಡಿ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ. ಡಿಸೋಜಸಿ ಸುಳ್ಳೇರು ತೂಲೆ ಅಲ್ಲೇ ಸಿಂಪಲ್ ನಿಮಗೆ ಒಂದು ಕಣ್ಣು ತುಲೆ ಡಿಸೋಜಸಿಸ್ನ. ಥ್ಯಾಂಕ್ ಯು ಸಿಂಧು ಅವರೇ ಅಂತ ಹೇಳ್ತಾ ಇದ್ದಾರೆ ವಿಜಯ್ ಸಿಂಹ ಅವರು. ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಥ್ಯಾಂಕ್ ಯು ಕಿರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪೊಟ್ಟಿ ಸರಿ ಓದಿಲ್ಲ ಲಕ್ಷ್ಮಣ ಏರು ಲಕ್ಷ್ಮಣ ಉಳ್ಳೇರಿ ಮೂಲು ವಾ ಲಕ್ಷ್ಮಣ ಎಲ್ಲಿದ್ದಾರೆ ಲಕ್ಷ್ಮಣ? ಅದು ನೀನು ಬರ್ದದ್ದು ಲಕ್ಷಣ ಅಂತ ನಾನು ನೋಡಿದ್ದೀನಿ, ಈಗ ಲಕ್ಷ್ಮಣ ಆಯ್ತದು. ಸುಮಕ್ಕ ಸುಮಕ್ಕ ಬರ್ತೀರಾ ಅವಲ್ಲಿರು ಇನ್ನೇನು ಏರು ಮಾರ್ರೆ ಟೀಚರ್ ಮಾಡ್ತೀನಿ ನಿಕ್ಕುಲ ಟೀಚರ್ ಮಾಡ್ತೀನಿ. ನಾನು ಟೀಚರ್ ಕಲಿತಿದ್ದೆ, ನಾನು ಫಸ್ಟೇ ಬಂತೆ. ನಾನು ಟೀಚರ್ ಕಲಿದಿಲ್ಲ, ನೀವೇ ಟೀಚರ್ ನಮಸ್ತೆ ಅಂತ ಬರೋದು ಅಂತ. ನಾನು ಟೀಚರ್ ಅಲ್ಲ, ರಿಟರ್ನ್ ಮಾಡಿದ್ದೇನೆ ಗಿಫ್ಟ್. ಓಕೆ ವಿಲಾಸಿನಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಬಾಯ್ ಸಿಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ವಿಲಾಸಿನಿ ಸಿಸ್, ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತೀನಿ ಲೈವಿಗೆ ಸಿಸ್. ಸೂಪರ್ ಕಿರಣ್ ಕುಮಾರ್ ಅವರೇ. ಸಿಂಧು ಅವರು ಕಿರಣ್ ಕುಮಾರ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸುಮಕ್ಕ ಎಲ್ಲಿದ್ದರೂ ವೇದಿಕೆಯಲ್ಲಿ ಬರಬೇಕಾ? ಸುಮಕ್ಕ ನೀವು ಎಲ್ಲಿದ್ದರೂ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿ. ಫೋಟೋಗ್ರಾಫರ್ GK ಅವರು ಕರೆಯುತ್ತಿದ್ದಾರೆ, ಎಲ್ಲಿದ್ದರೂ ಬೇಗ ಬನ್ನಿ. ಸೋಜನ ಕಣ್ಣು ಗೋಲಿ ಪಜ ಸೋಜಸಿ ಸೊಲ್ಲಾರ ತೂಲೆ ಹೆಂಚಿನ ಪನ್ಪೇರು. ನಾಗರಾಜ್ ಮೈಸೂರು ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಂಧ್ಯಾ ಟೀಚರ್ ಎಲ್ಲಿದ್ದರೂ ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಂಧ್ಯಾ ಟೀಚರ್ ಎಲ್ಲಿದ್ದರೂ ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮ್ಮ ವೇದಿಕೆಯಲ್ಲಿ 1-2 ಆಸನಗಳು ಖಾಲಿ ಇದೆ, ಬೇಗ ಬಂದು ಆಸೀನರಾಗಬೇಕಾಗಿ ವಿನಂತಿ. ಹೇಳಿದ್ದೇನೆ ಬರ್ತಾರೆ. ಸುಮ್ಮಕ್ಕನಿಗೆ ಮತ್ತೆ ಸಂಧ್ಯಾ ಸಿಸ್ಗೆ ಹೇಳಿದ್ದೇನೆ. ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಸಿಂಧು ಅವರು ಸಪೋರ್ಟಿಂಗಲ್ಲಿದ್ದಾರೆ, ಮತ್ತು ವಿಜಯ್ ಸಿಂಹ ನಾನೇ ಇದ್ರು ಅದಕ್ಕೆ ಕೇಳಿದ್ದು, ನನಗೆ ಗೊತ್ತಿಲ್ಲ ನೀವೇ ಲಕ್ಷ್ಮಣ ಅಂತ. ಓಕೆ ಈಗ ಗೊತ್ತಾಯಿತು. ಥ್ಯಾಂಕ್ ಯು ಹೇಳಿದ್ದಕ್ಕೆ. ನಾಗರಾಜ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ಬಾಯ್ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ, ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಹಾಗೆ ಸಂಜೆ 5 ಗಂಟೆಗೆ ಕೂಡ ಉಂಟು, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ವಿಡಿಯೋ ಇದ್ದರೆ ನೋಡ್ತೇನೆ ಆಯಿತಾ. ಅಳ್ತಾ ಬಣ್ಣ ರಾಮು ಅಣ್ಣ, ಹೌದಾ ಸೂಪರ್ ಅಂತ ಹೇಳ್ತಿದ್ದಾರೆ ಸಿಂಧು ಅವರು. ಈ ಪ್ರಸಾದ್ ಅವರು ನೆಗಡ್ತಿದ್ರು, ಯಾಕೆ ನೆಗಡೋದಂತ ನನಗೆ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ. ಪ್ರಸಾದನ ಫೋಟೋ ಬರಲಿಲ್ಲ, ಫೋಟೋ ಯಾವಾಗ ಬರ್ತದೆ. ಮೊನ್ನೆ ನಂತೂರಲ್ಲಿ ಇತ್ತು ಅಂತ ಹೇಳಿದ್ರು, ನಂತೂರಿಂದ ಇಲ್ಲಿಗೆ ಬರಲೇ ಇಲ್ಲ ಫೋಟೋ. ಎಂಕ್ಲಿಂಗ್ ಮರಲಿ ರೆಡ್ಡಿ ಚಪ್ಪಲ ಎಸ್ ಸಿಂಪಲ್ ಸರಿಯಾಗಿ ಹೇಳಿದ್ರಿ. ಇದನ್ನು ಚಪ್ಪಲ್ ಎಲ್ಲಿಂಟು ಅಂತ ಹುಡುಕ್ತೇನೆ ಈಗ, 1 ನಿಮಿಷ ಚಪ್ಪಲ್ ಹುಡುಕಿಕೊಂಡು ಬರ್ತೇನೆ ಆಯ್ತಾ. ಈಗ ಸಂಜೆ ಅಕ್ಕ ಚೆಂಬಿಡಿದು ಗುಡ್ಡೆ ಇಲ್ಲೆಲ್ಲ ನಮ್ಮ ಊರಲ್ಲಿ ಗುಡ್ಡೆಗೆ ಹೋಗ್ಲಿಕ್ಕೆ ಇಲ್ಲ, ಎಲ್ಲ ವ್ಯವಸ್ಥೆ ಇದೆ. ಇದು ನೀನು ಹೋಗುದು ಗುಡ್ಡೆಗೆ, ನಿಮ್ಮ ಊರಿನಲ್ಲಿ ಯಾವ ವ್ಯವಸ್ಥೆ ಇಲ್ಲಲ್ಲ, ಅದಕ್ಕೆ ನೀನು ಚೊಂಬಿಡ್ಕೊಂಡು ಹೋಗುದಲ್ಲ. ದಯವಿಟ್ಟು ಇವತ್ತು ಎಲ್ಲರೂ ತಿಂಡಿಂದು ಹೋಗಬೇಕಾಗಿ ವಿನಂತಿ. ಎಂಥ ತಿಂಡಿ ಮಾಡಿದ್ದೀರಾ ಪ್ರಸಾದನ್ನ? ಎಂಥ ತಿಂಡಿ ಮಾಡಿದ್ದೀರಾ? ದಯವಿಟ್ಟು ಎಲ್ಲರೂ ಪ್ರಸಾದಣ್ಣನ ಮನೆಗೆ ಹೋಗಿ ತಿಂಡಿ ತಿಂದು ಹೋಗಬೇಕಾಗಿ ವಿನಂತಿ. ಪ್ರಸಾದಣ್ಣನ ಅಮ್ಮ ಮಸಾಲೆ ದೋಸೆ ಮಾಡಿದ್ದಾರೆ ಆಯಿತಾ, ಎಲ್ಲರಿಗೆ ಮಾಡ್ತಾರೆ ಅವರು. ನಾನು ಮೊನ್ನೆ ಹೋಗಿ ಬಂದೆ, ಈ ಪ್ರಸಾದಣ್ಣನ ಎಲ್ಲ ತಿಂದು ಕೂತ್ಕೊಂಡದ್ದು, ನಮಗೇನು ಉಳಿಸಲಿಲ್ಲ. ಪ್ರಕೃತಿ ಸಿಸ್ ಬಂದರು. ಹಾಯ್ ಸಿಸ್, ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ ಪ್ರಕೃತಿ ಸಿಸ್. ಟಿಫಿನ್ ಆಗಿದೆ ಸಿಸ್, ನಿಮ್ದಾಯ್ತಾ? ವೆಲ್ಕಮ್ ಟು ಮೈ ಲೈವ್ ಪ್ರಕೃತಿ ಸಿಸ್. ಲೈಕ್ ಅನ್ನಂದು ಥ್ಯಾಂಕ್ ಯು ಸಪೋರ್ಟಿಂಗಲ್ಲಿದ್ದಾರೆ ಪ್ರಕೃತಿ ಸಿಸ್. ಏಕೆ ನಿನ್ನ ನೋಡಿ ಕಾಗೆ ಕೂಗ್ತಾ ಇದೆ, ಹೋಗು ಮಾತಾಡ್ಸ್ಕೊಂಡು ಬಾ, ನಿನ್ನ ವಾಯ್ಸ್ ಕಾಗೆಗೆ ತುಂಬ ಇಷ್ಟ ಅಂತೆ. ಯಾರಿದು? ನನ್ನ ವಾಯ್ಸ್ ಹಾಗೆ ಇದೆ ಅಂತ. ಇದು ಯಾರು? ಏಕೆ ಯಾರು? ಇದು ಸಪೋರ್ಟಿಂಗ್ ಮೆಸೇಜಾ? ಓಕೆ
ತೋಡ್ದ ಬರಿಟು ಮಲ್ಪುನ ಅಲ್ಲವಾ, ನಮಗೆ ಇದು ಟಾಯ್ಲೆಟ್ ಇಲ್ವಾ, ತೋಡ್ದ ಬರಿಟು ಓಲ್ ಮಲ್ಪುನ್. ಪ್ರಕೃತಿ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಪ್ರಸಾದಣ್ಣನವರಿಗೆ ಜೈ ಹಾಕುವ ಕೆಲಸ ಕೊಟ್ಟಿದ್ದೇನೆ, ಅವರು ಸಹ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ಜೈ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಸಾದಣ್ಣ. ಯಾರು ಬಂದ್ರಪ್ಪ, ನನಗೆ ಅದು ಹೆಸರೇ ಗೊತ್ತಾಗೋದಿಲ್ಲ ಅವರದು. ಹಾಯ್ ಅಕ್ಕ ಅಂತೇಳಿ. ಹಾಯ್, ನಿಮ್ದು ಹೆಸರೆಂತ? ಪ್ರಜ್ವಾ? ಪವನ ಎಂತ ಹೆಸರದು? ಅದು ಯಾವ ಅಕ್ಷರವ ಅದು? ಅಷ್ಟು ಕರ್ಸಿವ್ ಲೆಟರಲ್ಲಿ ಯಾಕೆ ಬರೆಯುವುದು? ನನಗೆ ಗೊತ್ತೇ ಆಗುದಿಲ್ಲ. ಹೆಸರು ಹೇಳಿ. ಪವನ ಗಂಧ ಪಾಡುನ ಬ್ಯಾಂಕ್ ಉಂಡ ಇಲ್ಲಡು, ಗಂಧದಾಯ ಪಾಡುನು ಬ್ಯಾಂಕ್ ಇಲ್ಲಡು ಉಪ್ಪುಂಡಪ್ಪಲ್ಲ, ಬ್ಯಾಂಕ್ ಡೆಪ್ಪುಡು. ಓಕೆ ಅಕ್ಕ ಕಾಫಿ ಆಯ್ತಂತ ಕೇಳ್ತಾ ಇದ್ದೆ. ಅಕ್ಕ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಕ್ಕ. ನಿಮ್ಮ ಹೆಸರು ಹೇಳಿ. ಸೋಮಶೇಖರ್ ಅವರಾ? ಹೋ, ಇದು ಬೇರೆ ಐಡಿಯಾ. ಸೋಮಶೇಖರ್ ಅವರೇ, ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿದ್ದಕ್ಕೆ. ಸೋಮಶೇಖರ್ ಅವರಿಗೆ ವೆಲ್ಕಮ್ ಟು ಮೈ ಲೈವ್. ಸಿಂಪಲ್ ಬ್ರೋ, ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ. ಸಂಗೀತ ಅವರ ಪ್ಲೀಸ್ 25th ವಿಡಿಯೋ ನೋಡಿ ಅವರ ಡ್ಯಾನ್ಸ್ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ. ಇದು ಯಾರು ನೋಡೋದಿಲ್ಲ, ಇರು ಬಾಲಾಜಿ ಬಿಡಲಿ. ಸಪೋರ್ಟಲ್ಲಿದ್ದಾರೆ ಸೋಮಶೇಖರ್ ಅವರು. ಥ್ಯಾಂಕ್ ಯು ಆಯಿತು ಪ್ರಕೃತಿ ಅಂತ ಹೇಳ್ತಾ ಇದ್ದಾರೆ. ಸೋಮಶೇಖರ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಕಮೆಂಟ್ ಪ್ರಕೃತಿ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು. ಸವದತ್ತಿ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ನೀವು ಕೂಡ ಲೈವ್. ಪ್ರಕೃತಿ ಎಷ್ಟು ಗಂಟೆಗೆ ಹೇಳು ಲೈವ್? ನನಗೆ ಲೈವ್ ನೆನಪೇ ಆಗೋದಿಲ್ಲವ. ಇವತ್ತು ಮಾತ್ರ ಬರಲಿಕ್ಕೆ ಹೋದೆ. ಇವತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ಇವತ್ತು ಎಷ್ಟು ಗಂಟೆಗೆ ಹೇಳಂತೆ? ನನಗೆ 10 ಗಂಟೆಗೆ ಹೋಗ್ಲಿಕ್ಕೆ ಉಂಟು. ಬರೆಯಲು ಕಷ್ಟ ಆಗುತ್ತದೆ, ಅದಕ್ಕೆ ಪಕ್ಕರು ಬರೀತಾನೆ. ಯಾರು ಪ್ರಕೃತಿ ಬರೆಯಲು ಕಷ್ಟ ಆಗ್ತದೆ ಅಂತೆ. ಓ, ಪ್ರಕೃತಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ದುರ್ಗಾ ಲೈವ್ಗೆ ಬರಲ್ಲ, ಸುಮ್ಮನೆ ಕರೆಯೋದು. ದಾದಾಂಡಿ ಹೌದೌದು, ನಾನು ಬರುವುದಿಲ್ಲ. ಹೌದು, ನೀನು ಮಾತ್ರ ಬರುವುದಲ್ಲ ಸಿಂಪಲ್, ನಾವು ಬರುವುದಿಲ್ಲ. ಸಿಂಪಲ್ ಇತ್ತಳತಿ ಏನಲ್ಲ ಲೈವ್ಗೆ ಬರ ಮಸ್ತ್ ಪೋಡಿಗೆ ಆಪುನಿ ದಾದನ್ ಗೊತ್ತಿದ್ದಿತ್ತೆ ಪೂರ ಪೋಡಿಗೆಡಿಯನು ಏನ ಲೈವ್ಲ ಪೋಪುಜಿ ಪೊಕ್ಕಡ ಮಾತ್ರ ಗಲಾಟೆನೇ ಆಪಿನಿ ಏಕಿಂಕ್ ದಾದನ ಮಸ್ತ್ ಬೇಜಾರಾಪುನಿ ಪಕ್ರು ಅಂತ ಕರೆಕ್ಕೆ ಕಷ್ಟ ಆದರೆ ಸಿಂಪಲ್ ಬ್ರೋ ಪ್ರಕೃ ಅಂತ ಕರೆಕ್ಕೆ ಕಷ್ಟ ಆದರೆ ಅಂತ ನಗಡ್ತಾ ಇದ್ದಾರೆ. ಸಿಂಪಲ್ ಇರೇ ಗೊತ್ತುಂಡು ದಾಯಿ ಬರ್ಪುಜ ಎಂಕುಲು ಒಂದು ಗೊತ್ತು ಜೆರೆಗೆ ದಾಯಿ ಲೈವ್ ಬರ್ಪುಜ ಅಂದು ತಗೊಂಡೈತೆ ಲೈವ್ ಪೋಪಿನ ಮಂಡ ಪೋಡಿಗೆ ಸ್ಟಾರ್ಟ್ ಆಯ್ತು ನಂಚ ಆತು ಮನೆ ಕೆಲಸ ಮಾಡಲ್ಲ ಇನ್ನು ಲೈವ್ಗೆ ಬರುತ್ತಾರೆ ಅವ್ರು. ಹೌದು, ಮನೆ ಕೆಲಸ ಯಾರು ಮಾಡ್ತಾರೆ? ಮನೆ ಕೆಲಸಕ್ಕೆ ಜನ ಇಟ್ಟಿದ್ದೇನೆ ಆಯಿತಾ, ಯಾವುದಿಲ್ಲ ಜನ ಕೂಡ ಇಲ್ಲಿ ಏನಿಲ್ಲ. ನಾನೇ ಮಾಡೋದು, ನಾನೇ ತಿನ್ನೋದು, ನಾನೇ ತರೋದು ಹಾಗೆ. ಹೌದು, ಮನೆ ಕೆಲಸ ಎಂಥ ಮನೆ ಕೆಲಸ ಮುಗಿಲಿಕ್ಕಿಲ್ಲ, ಇಡೀ ದಿನ ಮನೆ ಕೆಲಸ. ಅದೌದು, ಒಂಜೋಲೆಗೆ ಮನೆ ಕೆಲಸ ಮುಗಿಯುಂಡಾ? ಮನೆ ಕೆಲಸ ಮುಗಿಯುವುದೇ ಇಲ್ಲ, ಅದು ಇರ್ತದೆ ಇಡೀ ಹೊತ್ತಿರ್ತದೆ. ಇವತ್ತು ಊಟ ಪ್ರಕೃತಿಯವರ ಲೈವಲ್ಲಿ ಪ್ಲೀಸ್ ಎಲ್ಲರೂ ಬನ್ನಿ. ಹೌದು, ಪ್ರಕೃತಿ ಎಷ್ಟು ಗಂಟೆಗೆ ಹೇಳಿದ್ದು ಲೈವ್? ಹೇಳಿಲ್ಲಲ್ಲ ನೀನು? ಪ್ರಕೃತಿದು ಲೈವ್ ಎಷ್ಟು ಗಂಟೆಗೆ ಹೇಳಿದ್ರಾ? ಹೇಳಿ ಪ್ರಕೃತಿ ಅವರೇ, ಲೈವ್ ಇದ್ದು ಊಟ ನಿಮ್ಮ ಮನೆಯಲ್ಲಿ ಅಂತ ಹೇಳಿದರೆ ಅದು ಮಧ್ಯಾಹ್ನನೇ ಇರಬೇಕಲ್ವಾ? ಅವೇ ಬೊಡ್ಡಿ ಆದಿನ. ಹೌದು ಸಿಂಪಲ್ ಬಾಯ್, ನಾನು ಕೆಲಸ ಮಾಡೋದಿಲ್ಲವ, ಬೊಡ್ಡಿ ಆಗ್ತಾ ಇದ್ದೇನೆ, ಎಂತಂತ ಗೊತ್ತೇ ಆಗೋದಿಲ್ಲ. ಕೃಷ್ಣ ನಾಯಕ್ ಹಾಯ್ ಅಂತ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಕೃಷ್ಣ ನಾಯಕ್. ವೆಲ್ಕಮ್ ಟು ಮೈ ಲೈವ್ ಕೃಷ್ಣ ನಾಯಕ್ ಅವರೇ. ಲೈಕ್ ಥ್ಯಾಂಕ್ ಯು. ಪ್ರಸಾದ್ ಬ್ರೋ, ನೀವು ಊಟ ಹಾಕಿಸ್ತೀರಾ? ಹೌದು, ಅವರು ಕ್ಯಾಟ್ರಿಂಗ್ ಆರ್ಡ್ರ್ ಕೊಟ್ಟಿದ್ದಾರೆ ಅಂತೆ ಪ್ರಸಾದ್ ಅವರು. ನಿಮ್ಮ ಮನೆ ನೀವು ಲೈವ್ ಮಾಡುವಾಗ ಬರ್ತದೆ ಅಲ್ಲಿಗೆ ಆಯಿತಾ, ಟೈಮ್ಗೆ ಸರಿಯಾಗಿ ಬರ್ತದೆ. PK ಎಷ್ಟು ಗಂಟೆಗೆ? ಹೌದು, PK ಎಷ್ಟು ಗಂಟೆಗೆ ಲೈವ್? ಪ್ರಸಾದ್ ಅಣ್ಣ ನಗಡ್ತಾ ಇದ್ದಾರೆ.
ಸಿಂಪಲ್ ಬಾಯ್ ಮುಕ್ಕುನ ಕಮ್ಮಿ ಮಲ್ಪ ಅವು ಆಪುಜಿ ಸಿಂಪಲ್ ಬಾಯ್ ಅವಳ ಅಂದು ಮುಕ್ಕುನ ಕಮ್ಮಿ ಮಲ್ಪರೆ ಆಪುಜಿ ಟೈಮ್ ಟು ಟೈಮ್ ಮನಸ್ಸು ನೋಡಿ ತಿನ್ನೋಡೆ ಗೊತ್ತುಂಡೆ 12:30 2 ಗಂಟೆ ತನಕ ಲೈವ್ ಇರ್ತದೆ. ಓಕೆ ಪ್ರಕೃತಿಯವರು ನಾನು ಹುಡುಕಿಕೊಂಡು ಬರ್ತೇನೆ. 12:30ಕ್ಕೆ ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸಿಕ್ಕಿದ 2 ಗಂಟೆವರೆಗೆ ಹುಡುಕಿ ಸಿಕ್ಕಿದ್ರೆ ಬರ್ತೇನೆ. ಸಾರಿ ಬರ್ತೇನೆ ಆಯಿತಾ, 2 ಗಂಟೆ ಒಳಗೆ ಬರ್ತೇನೆ. ಸಿಂಪಲ್ ನೆನೆ ಮಲ್ಪಲೇವೆ ಲೈವ್ದ. ಅಯ್ಯೋ ದೇವ ಸಿಂಪಲ್ ಒವ್ಲ ಪಲ್ಲೆ ಇರು ಒನಸ್ಸು ಬುಡ್ಲೆ ಬಂದು ಪನೊಚ್ಚಿ ಅವು ಆಪುಜಿ ಅವು ಆವಂದಿನ ಬೇಲೆ ಒನಸ್ಸು ಒಂಜಿ ಬುಡ್ರೆ ಪನೊಚ್ಚಿ. ಓಕೆ ತಿನ್ಪಿನ ಟೈಮ್ಗಿತ್ತೆ ತಿನ್ನೋಡು ಸರಿ ಬಕ್ಕ ಸಪುರ ಎರೇಂತ ಉಂಡು. ಅಯ್ಯೋ ದೇವಪ್ಪನೊಂದುಲ್ಲೇರು ನೋಡಿ. ಪ್ರಕೃತಿ ಸಿಸ್ಟಮ್ ಲೈವ್ 12:30ಇಂದ 2 ಗಂಟೆ ತನಕ ಉಂಟು. ಎಲ್ಲರೂ ಹೋಗುವ ಸಪೋರ್ಟ್ ಮಾಡುವ. ಯಾಕೆ ನೆಗಡುದ ಸಿಂಪಲ್ ಬಾಯ್, ನೆಗಡಬಾರ್ದಾಗೆಲ್ಲ. ಸಿಂಪಲ್ ಬಾಯ್ అని పంపితలే ఈ వనస్ బుడ్పారా ఏప సప్పుర ఆపిని అవు సప్పుర ఆపుని ఏ పండ్లు ఇత్తే వచ్చి సప్పుర అని సప్పుర ఎత్తే సింపుల్ బాయ్ ఇత్తే తోరాయిని అని సప్పుర ఎత్తే అని దుమ్ము సప్పురని ఎత్తి మస్తు సప్పుర ఎత్తే కడ్డిదలకెత్తే ಇತ್ತೆ ತೋರಾದ ಅದು ಸಪುರಾರ ಆಪು ಜಂಚಾತನು ನನ್ನ ಸಪುರ ನೋಡತ್ತೆ ವೀಕ್ನೆಸ್ ಸ್ಟಾರ್ಟ್ ಆಪು ಒನಸ್ಬಿಟ್ರೆ ಬಿಲ್ಕುಲ್ ಆಪುಜಿ ನಾನು ಒಂಜಿ ಪೊರ್ತು ಒನಸ್ಬಿಡಿ ಏನ ಭಯ ನನಗೆ ಹೆಂಗೆ ತರ್ತಿರ್ಗಿಲ್ಲ ಸ್ಟಾರ್ಟ್ ಆಪು ಭಾರಿ ಬಂಗ ಒನಸ್ಬಿಡ್ಪಿನ ಬಂಡೆ ಎನ್ನ ಕೈಟು ತಿನ್ಪುನ ಎಲ್ಲ ಕಮ್ಮಿ ಮಲ್ಪುಜಿ ತಿನ್ಪುನ ಟೈಮ್ ಸತ್ಯ ಅವು ತಿನ್ಪುನ ಟೈಮ್ ಇರ್ತೀನಿ ನೋಡು ಅವು ಒಂಜಿ ಬಕ್ಕೊಂಜಿ ಟೈಮ್ ಬರ್ಪುಡು ಅಪ್ಪಗ ತಿನ್ರಲ್ಲ ಒಪ್ಪು ಜಂಚಾಪುನು ಗೊತ್ತಾನೆ ಅಪ್ಪಗ ಸೀಕ್ ಸಂಕಡ ಪೂರ ಜಾಸ್ತಿ ಆಪುನು ಇತ್ತೆ ಒಂದು ಚೂರು ಈ ಲೆವೆಲ್ ಓಕೆ ತಿನ್ನೋಲಿ ತಿನ್ಪಿನ ಅಂಚ ರೊಕ್ಕ ನಮ್ಮ ಆತ ನಮ್ಮ ಒಟ್ಟಾಸಿದಾರ ತಿನ್ಪು ಜನ ಉಪ್ಪು ಕಜ್ಜಿ ಪೈ ಬಕ್ಕದಾದ ತಿನ್ಪ ಪಲ್ಲೆ ಮಧ್ಯಾಹ್ನ ಮನಸ್ಸು ಕಾಳೆ ಚಾ ತಿಂದ್ರೆ ರಾತ್ರಿಗೆ ಕೊನಸ್ಸು ಬೈಯಡ ಚಾ ಆತೆ ಬಕ್ಕದಾದೆ ಐಟ್ಲೇ ತೋರಾಪಿನಿತ್ತೆ ಮಾತ್ರ ಏಡಲ ಪನೊಚ್ಚಿ ಆವು ಏಡಲ ಪನ್ಪುಜಿ ಪ್ರಸನ್ನ ದಾದೆ ವಿಷಯ ಪಲ್ಲೆ ಏಡಲ ಪನ್ಪುಜಿನ ಸಪೋರ್ಟಿಂಗ್ ಮೆಸೇಜ್ ಎಡ್ಡಂಡು ಸಿಂಪಲ್ ಬಾಯ್ ಪ್ರಯಾಣಾಗ ಆಟೋಮೆಟಿಕ್ ಕಮ್ಮಿ ಆಪುಡು ಅಂದಂದು ಆಟೋಮೆಟಿಕ್ ಕಮ್ಮಿ ಆಪುಡು ಕೆಲವೊಂದ್ಸಲ ಹತ್ತು ಬಕ್ಕದಾಗ ಗೊತ್ತಿಲ್ಲ ನಮ್ಮ ಅದಾಲ ತಿಂದು ನಮಗೆ ಹುಷಾರು ಪೂಜೆ ಅದು ಮಾತ್ರೆ ಪುರ ತಿನ್ನತ್ತೆ ಸ್ಟಿರಾಯ್ಡ್ ಪುರ ಎತ್ತಿರ ಬಕ್ಕ ತೋರಣೆ ಆಪಿಗೆ ಸ್ಟಿರಾಯ್ಡ್ ಅಲ್ಲ ತಿನ್ನಿ ಬೇಡಿಗೆ ಅವರ ಕೆಲವರಿಗೆ ಆಪುಜಿ ಕೆಲವರು ಸಪುರ ಆಪೇರ ಇಟ್ಟು ಕೆಲವೇ ತೋರ ಆಪೇರ ಅಂಚ ಒಂದು ಪ್ರಾಯಬನ್ನ ಪಕ್ಕ ಕಮ್ಮಿ ಆಪುಡು ನಿತ್ಯ ತಿನ್ಪಿನ ಟೈಮಿಗೆ ತಿನ್ನೋಳು ಒಂಜಿ ಕಾಂಡೆ ಚಾ ತಿಂದರೆ ಮಧ್ಯಾಹ್ನ ಒನಸ್ ಬೈಯಡ್ ಚಾ ರಾತ್ರಿಗೆ ಒನಸ್ ಅಂಚ ಕಿರಣ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಪ್ರಕೃತಿ ಅವರು ಏನಾಯಿತು ಪ್ರಕೃತಿ ಅವರೇ ಕಣ್ಣು ಮೇಲೆ ಮಾಡ್ತಾ ಇದ್ದೀರಾ? ಪ್ರಕೃತಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಮದಿಮೆ ಆಯ್ದು ಬೊಕ್ಕ ತೋರ ಆಪಿನಿ ಮದಿಮೆ ಆಯ್ ಬಕ್ಕ ತೋರ ಆತಿದ್ದೆ ನಾನು ಫೆದ್ದಿ ಬಕ್ಕ ತೋರ ಆಯ್ನು ಇದು ಕೂಡ ಸಪೋರ್ಟಿಂಗ ಪ್ರಾಯ ಎರೆಗಾಯಿನಿ ಸಿಂಪಲ್ ಬಾಯ್ಗ ಪ್ರಾಯ ನನ್ನ ಮಾತಿರ್ಗಳ ಆಪುಡು ಪ್ರಕಾಶ ಪ್ರಸದನ್ನ ಮಾತಿರ್ಗಳ ಪ್ರಾಯ ಆಪುಡು ನನಗೆ ಪ್ರಾಯ ಉಂಟು ಪೋಂದೆ ಎಪ್ಪುಡು ವರ್ಷ ಪ್ರಾಯ ಒಂದು ಉಪ್ಪುಡು ಸಪೋರ್ಟಿಂಗಲ್ಲಿದ್ದಾರೆ. ಎಷ್ಟು ಸಲ ಹೇಳುತ್ತೀರಾ? ಯಾವುದು ಎಷ್ಟು ಸಲ ಹೇಳೋದು? ಪ್ರಕೃತಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಪಿ ಕೆ ನಿಮ್ಮ ಊರು ಯಾವುದು ಅಂತ ಕೇಳ್ತಾ ಇದ್ದಾರೆ. ಪಿ ಕೆ ನಿಮ್ಮದು ಊರು ಯಾವುದು? ಏಕೆ ಬಾ ಪಕ್ಕದ ಮನೆಗೆ ಜಂಪಿಂಗ್ ಆಗುವ ಅಂತ ಹೇಳ್ತಾ ಇದ್ದಾರೆ. ಓಕೆ ಹೋಗಿ ಬನ್ನಿ ಪ್ರಕೃತಿಯವರೇ, ಹೋಗಿ ಬನ್ನಿ ಆಯಿತಾ. ಸಿಂಪಲ್ ಬ್ರೋ ಶಿವಮೊಗ್ಗ. ಶಿವಮೊಗ್ಗದವರ ನೀವು? ಶಿವಮೊಗ್ಗದವ್ರಿಗೆ ಪಕ್ಕದ ಮನೆ ಅಕ್ಕನಿಗೆ ನಮಸ್ತೆ ಹೇಳಿ. ಪಕ್ಕದ ಮನೆ ಓಕೆ ನಮಸ್ತೆ ಹೇಳಿ ಬನ್ನಿ. ಓಕೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸಂಗೀತ ಇಜ್ಜಿ ಎನ್ನ ಬರ್ತೀರ 10 ಪ್ರಸದಣ್ಣ ಇನ್ನು ಎನ್ನ ಬರ್ತೀರ 10. ನನ್ನದು ಕೂಡ ಶಿವಮೊಗ್ಗ. ಹೌದು, ಇವರ ಶಿವಮೊಗ್ಗದ ಪಕ್ಕದಳ್ಳಿ ಇವರದು. ಯಾರ್ದು ಸಿಂಪಲ್ದು ಆಯಿತಾ. ಅವರು ನೀವು ಶಿವಮೊಗ್ಗ ಹೇಳಿದ್ರೆ ಅವರು ಶಿವಮೊಗ್ಗ ಹೇಳ್ತಾರೆ. ಈಗ ಪ್ರಸಾದ ಅಣ್ಣ ಬಂದು ಉಡುಪಿ ಅಂತ ಹೇಳಿದರೆ ಉಡುಪಿ ಅಂತ ಹೇಳ್ತಾರೆ. ಹಾಗೆ ಅವರದ್ದು ಊರು ಚೇಂಜ್ ಆಗ್ತಾನೇ ಇರ್ತದೆ. ಸಿಂಪಲ್ ಅವ್ರದ್ದು
ಹುಟ್ಟುಹಬ್ಬದ ಶುಭಾಶಯಗಳು ಪಿ ಕೆ. ಆ ಸಾಮೂಹಿಕ ಹುಟ್ಟುಹಬ್ಬ ನಡೀತಾ ಇದೆ ಇಲ್ಲಿ. ಎಲ್ಲರಿಗೂ ವಿಶ್ ಮಾಡಿ ಆಯಿತಾ. ಎಲ್ಲರದ್ದು ಬರ್ತ್ಡೇ ಇವತ್ತು. ಇನಿ ಮಲ್ಪಗ ದಾಲ ಒಂದು ದಾದಾಪಿನ ದಾಲ ಪೂಜಿ ಮಲ್ಪಗ ದಾಲಿ ಅಂಚು ದಾಲಿಜ್ಜಿ ಏಪಲ ದಿನೋಲ ಬರ್ತ್ಡೇ TV17 ಎಂಕ್ ದಿನೋಲ ಬರ್ತ್ಡೇ ವಿಶ್ ಮಲ್ಪಿ ಎಲ್ಲ ದಿನೋಲ ಬರ್ತ್ಡೇನೆ. ವಾಟ್ ಅಂತ ಹೇಳ್ತಾ ಇದ್ದಾರೆ. SPK ಎಸ್ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬ್ರೋ ಬರ್ತ್ಡೇನ ಹೌದು ಸಿಂಪಲ್. ಇದು ಪ್ರಕೃತಿ ಸಿಸ್ ಇಲ್ಲಿ ಬಂದವ್ರದ್ದು ಎಲ್ಲರದ್ದು ಬರ್ತ್ಡೇ ಮಾಡೋದು ಆಯ್ತವರು. ಬರ್ತ್ಡೇ ಡೇಟು ಗೊತ್ತಿಲ್ಲ, ದಿನಾಲು ಬರ್ತ್ಡೇ. ಪ್ರಕೃತಿ ಅವರಿಗೆ ಹ್ಯಾಪಿ ಬರ್ತ್ಡೇ, ಎಲ್ಲ ಹ್ಯಾಪಿ ಬರ್ತ್ಡೇ. ಹೌದು ನಿಮ್ಮ ಬರ್ತ್ಡೇ ಪೀಕೆ. ಪಾಪ ಅಕ್ಲಿಗೆ ಡೌಟ್ ಆಗ್ಬಿಡಿ. ಎಂಗ್ಳು 7 ತಾರೀಕು ಪುಟ್ಟದ ಮೊಗಲಿಂಚ ಮಲ್ಲಾಗ ಎಂಗಲ್ಲಿ ನೀ ಬರ್ತ್ಡೇ ನಾನು ಅಕ್ಲಿಗೆ ಡೌಟ್ ಆಗ್ಬಿಡು ಅಂಚ ಆಗ್ಬಿಡು. ಮಕ್ಕಳ ಬರ್ತ್ಡೇ ಹೌದು ನಿಮ್ಮ ಬರ್ತ್ಡೇ ಪೀಕೆ. ಇನ್ನು ನೆಕ್ಸ್ಟ್ ಇಯರ್ ಈ ಇಯರ್ದು ಬರ್ತ್ಡೇ ಮುಗೀತು. ಹೌದಾ ಪ್ರಕೃತಿ ಸಿಸ್, ಯಾಕೆಂದರೆ ನಿಮ್ಮ ಬರ್ತ್ಡೇ ಮಾಡಲಿಲ್ಲಲ್ಲ, ಅದಕ್ಕೆ ಇವತ್ತು ಮಾಡೋದು ಅವರು. ಸಂಗೀತಕ್ಕ ದಾದ ತಿಂಡಿ ಮಾಡ್ತಾರೆ. ಹೆಂಗೆ ದೋಸೆ, ಉದ್ದುದ ದೋಸೆ, ಉದ್ದಿನ ದೋಸೆ, ಗರಿ ಗರಿ ದೋಸೆ. ಅಯ್ಯೋ ನಿಮ್ಮ ಬರ್ತ್ಡೇ ಇಲ್ಲ, ಅಯ್ಯೋ ನಿಮ್ಮ ಬರ್ತ್ಡೇ ಇಲ್ಲ, ನಿಮ್ಮ ತಲೆ ಅಂತ ಹೇಳ್ತಾ ಇದ್ದಾರೆ. ಅಲೆ ನಿಖಾಲ ತಲೆಗೆ ಸಿಂಪಲ್ ಬೋ ನೋಡಿ ಪ್ರಕೃತಿ ಅವ್ರ ಮೆಸೇಜ್ ನೋಡಿ. ಬಕನಿಕುಳಿ ಯಾಪ ಬರ್ತ್ಡೇ ಪನುವಾರ ಮಾರ್ರೆ. ಇಲ್ಲಿ ದಿನಾಲು ಹುಟ್ಟುಹಬ್ಬ. ಹೌದೌದು ಪ್ರಕೃತಿ ಸಿಸ್ ಏನು ಗೊತ್ತಾ, ಇಲ್ಲಿ ದಿನಾಲು ಹುಟ್ಟುಹಬ್ಬ. TV17 ಬಂದಾಗಿನಿಂದ ದಿನಾಲು ಹುಟ್ಟುಹಬ್ಬ. ಹ್ಯಾಪಿ ಬರ್ತ್ಡೇ ಎಲ್ಲರದ್ದು, ಹ್ಯಾಪಿ ಬರ್ತ್ಡೇ ದಿನಾಲು, ಹ್ಯಾಪಿ ಬರ್ತ್ಡೇ ದಿನಾಲು. ಕೇಕೆ ಇಲ್ಲಿ ಎಲ್ಲರೂ ಕೇಕ್ ತಿಂದೇ ಹೋಗೋದಿಲ್ಲಿ. ಪ್ರಸಾದ್ ಬ್ರೋ ನೋ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ ಪ್ರಕೃತಿ. ಅಯ್ಯೋ ನಿಮ್ಮ ಸಿಂಪಲ್ ಬ್ರೋ. ಹೌದು ದಿನಾಲು ಬರ್ತ್ಡೇ ಮಾಡೋದು ನಾವಿಲ್ಲಿ. ಎಷ್ಟು ಕೇಕ್ ಬೇಕು ಗೊತ್ತುಂಟಾ. ಕೇಕ್ ಅಂಗಡಿಯವನಿಗೆ ಒಳ್ಳೆ ಲಾಭ. ಅಯ್ಯೋ ನಿಮ್ಮ ಸಿಂಪಲ್ ಬ್ರೋ. ಆರು ಪ್ರಸಾದನ ಫೋಟೋ ಯಾಪ ಬರ್ಪುಣ ಎಂಗ್ಲೇ ಗೊತ್ತಾಪುಜಿ ಮಾರ್ರೆ. ಒಂಜಿ ಫೋಟೋ ಒಂಜಿ ದೆಪ್ಪೆರ ಕೊಡ್ದು ತಪ್ಪು ಮಲ್ತಾ. ಪೀಕೆ ಹೋಗಿ ಮರಳಂತ ಇವರ ಮುಂದೆ ಹೇಳಿದ. ಇನ್ನು ನನ್ನ ಗತಿ ಶಿವನೇ ಗತಿ ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಬ್ರೋ ಬಂದರು. ಹಾಯ್ ದಿನೇಶ್ ಬ್ರೋ, ವೆಲ್ಕಮ್ ಟು ಮೈ ಲೈವ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ದಿನೇಶ್ ಬ್ರೋ ಅವ್ರು ಬಂದರು. ಇನ್ನು ಸಿಂಪಲ್ನ ಗತಿ ಶಿವನೇ ಗತಿ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಅವರು ನಗಾಡ್ತಾ ಇದ್ದಾರೆ. ಸಿಂಪಲ್ ಬ್ರೋ ಅಂತ ನಗಾಡ್ತಾ ಇದ್ದಾರೆ ನಮ್ಮ ಪ್ರಕೃತಿ ಅವರು. ದಿನೇಶ್ ಬ್ರೋ ಗುಡ್ ಮಾರ್ನಿಂಗ್ ಉಲ್ಲರ, ವೆಲ್ಕಮ್ ಟು ಮೈ ಲೈವ್. ಗತಿ ಮಾರೈತಿ ಗೆಳತಿ. ಹೌದು ಸಿಂಪಲ್ ಅವರು, ನಾನು ಗತಿ ಅಂತ ಹೇಳಿದ್ದು, ಗೆಳತಿ ಅಂತ ಹೇಳಲಿಲ್ಲ. ಸಿಂಪಲ್ ಬಾಯ್ ಗೆಳತಿ ಅಂತ ಹೇಳಿರ, ಗತಿ ಅಂತೇಳಿ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು ದಿನೇಶ್ ಅವರೇ. ಪಕ್ಕು ಏನು ಟಿಫಿನ್ ಪ್ರಕೃತಿ ಅವರು ಎಂತ ಟಿಫಿನ್ ಮಾಡಿದ್ದೀರಿ ಇವತ್ತು? ಚಂದಿರನಿಲ್ಲದ ಮಾನೆ ನನ್ನ ಪಕ್ಕು ಏನು ಟಿಫಿನ್ ಅಂತೀನಿ. ಟಿಫಿನ್ ಇವತ್ತು ರೊಟ್ಟಿ ಅಂತೆ. ರೊಟ್ಟಿ ಅಕ್ಕಿ ರೊಟ್ಟಿಯಾ? ಅಕ್ಕಿ ರೊಟ್ಟಿ ಕಾಯಿ ಚಟ್ನಿಯಾ? ಪಕ್ಕು ಮಳೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಳೆ ಇದೆಯಾ? ಸೂಪರ್ ಪಕ್ಕು ಅಂತ ಹೇಳ್ತಾ ಇದ್ದಾರೆ. ಪಣ ಹೊಡೆಯುವ ಕನಸಿನ ಬೆಳಕಲಿ ಸೂರ್ಯೋದಯ, ತಳಮಳ ಕವಿದಿಯ ಮನಸ್ಸಿಗೆ ಚುಮ ಚಂದ್ರೋದಯ. ಎರಡು ಮನಸ್ಸು ಒಂದಾಗಿ ಎದುರಾಗೋ ಬಲವೇ ಪ್ರೇಮ. ನಾವು ಜೋಗ ನೋಡಲು ಬರುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬಾಯ್ ಎಲ್ಲಿಗೆ ಓಡಿ ಹೋಗುದು ಸಿಂಪಲ್ ಬಾಯ್? ಇಲ್ಲ ಮಾರ್ರೆ ಇಲ್ಲ, ನೀವು ಶಿವಮೊಗ್ಗ, ನಿಮಗೆ ಗೊತ್ತಿಲ್ವಾ? ನೀವು ಶಿವಮೊಗ್ಗ ಅಲ್ಲ? ಹೌದು ಸಿಂಪಲ್ ಬಾಯ್, ನೀವು ಶಿವಮೊಗ್ಗ ಅಲ್ಲ, ನಿಮಗೆ ಗೊತ್ತಿಲ್ವಾ ಬಾಳೆ ಉಂಟ ಇಲ್ವಾ ಅಂತ? ಆಗ ಹೇಳಿದ್ರಿ ನಾನು ಶಿವಮೊಗ್ಗ ಅಂತ. ಈಗ ಉತ್ತರ ಕೊಡಿ ಸಿಂಪಲ್.
ವಿಶ್ ಹ್ಯಾಪಿ ಬರ್ತಿದೆ ಲೈವ್ ಓನರ್ ಅವರೇ. ಹೌದು, ಥ್ಯಾಂಕ್ ಯು ಕಿರಣ್ ಅವರೇ. ಯಾರಾದರೂ ಹ್ಯಾಪಿ ಬರ್ತ್ಡೇ ಹೇಳುವಾಗ ನಾವು ಯಾಕೆ ಬೇಡ ಅಂತ ಹೇಳೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ದಿನಾಲು ಬರ್ತೀರಿ ನಂದು, ಯಾರು ಮಾಡಿಕೊಳ್ತಾರಲ್ಲ ಹೀಗೆ ಬರ್ತೀರಿ, ದಿನಾಲು ಬರ್ತೀರಿ. ನಾನು ಮುಂಚಿತದ್ದು ಈಗ ದುಬೈಯಲ್ಲಿರೋದು. ಹೌದಾ? ಆ ಪ್ರಕೃತಿ ಅವರೇ ಸಿಂಪಲ್ ಅವರು ಫಸ್ಟ್ ಇದ್ದದ್ದು ಶಿವಮೊಗ್ಗ ಅಂತೆ, ಅದೇ ನಂತರ ಈಗ ದುಬೈಯಲ್ಲಿದ್ದಾರೆ ಅಂತೆ. ಮಳೆ ಇದೆಯಾ ಇಲ್ವಾ ಅಂತ ನನ್ನ ಕೇಳೋಕೆ. ಹೌದೌದು, ಸರಿಯಾಗಿ ಹೇಳಿದ್ರಿ. ಸಾಗರ್ ಹತ್ತಿರ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಬ್ರೋ, ಹೌದಾ? ಸಾಗರ್ ಹತ್ತಿರ ಅಂತ ಹೇಳ್ತಾ ಇದ್ದಾರೆ ಪ್ರಕೃತಿಯವರು. ಹೌದು ಸಿಂಪಲ್ ಬ್ರೋ, ಓಕೆ ಅಂತ ಹೇಳ್ತಾ ಇದ್ದಾರೆ. ಎಂತ ಪ್ರಕೃತಿ ಅವ್ರು ನಂಬಿಬಿಟ್ರಾ? ಅವರು ಶಿವಮೊಗ್ಗದಲ್ಲಿ ಅಂದೇ ಶಿವಮೊಗ್ಗದಿತ್ತೇನೆ ತುಂಬ. ಸಿಂಪಲ್ ಬಾಯ್ ಶಿವಮೊಗ್ಗದಲ್ಲಿದ್ದೀರಾ ನೀವು? ಸತ್ಯವಾ? ನಿಜ ಹೇಳ್ತೀರಿ. ನನ್ನ ಊರು ಮಂಗಳೂರು, ಸಂಗೀತಕ್ಕನ ಮನೆಯಿಂದ 1 ಗಂಟೆ ದೂರ. ಹೌದು, ನನ್ನ ಮನೆಯಿಂದ 1 ಗಂಟೆ ದೂರ. ಯಾವಾಗ ಲೆಕ್ಕ ಹಾಕಿದ್ದಾರ ನನಗೆ ಗೊತ್ತಿಲ್ಲ ಮಾತ್ರ. ಆಗಿರ್ಬೋದು, 1 ಗಂಟೆ ದೂರ ಇರ್ಬೋದು ಅಲ್ವಾ ಸಿಂಪಲ್ ಬಾಯ್? ನಂದು ಸುರತ್ಕಲ್ ಆದರೆ 1 ಗಂಟೆ ದೂರ ಇರ್ತದಲ್ಲ. ಸಾಗರದಲ್ಲಿ ನೀರು ಇರೋದು ಪೀಕಿ. ಅಯ್ಯೋ ಅಯ್ಯೋ, ಸಾಗರ ಪಂಡ ಒಂಜಿ ಪುದರಿ ಊರ್ದ ಅವಳು. ಸಾಗರ, ಈ ಸಾಗರ ನಮ್ಮ ಸಾಗರ ಅತ್ತವು. ನಮ್ಮ ಸಾಗರ ನೀರೇ ಉಪ್ಪು. ಸಾಗರದಲ್ಲಿ ನೀರು ಇರೋದು ಪೀಕೆ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮಯಿ ಪ್ರೇಮ. ನಿಮ್ಮನ್ನು ಹುಡುಕಿದ್ರೆ 24 ಗಂಟೆ ಬೇಕು ದುರ್ಗಿ ಅಕ್ಕ. ಯಾಕೆ ನಮ್ಮನ್ನು ಹುಡುಕ್ಲಿಕ್ಕೆ 24 ಗಂಟೆ? ನನ್ನನ್ನು ಯೂಟ್ಯೂಬ್ ಚಾನಲಲ್ಲಿ ಹುಡುಕ್ಲಿಕ್ಕೆ 24 ಗಂಟೆ ಬೇಕಾವಾ? ತಪ್ಪ ಒಂದು ಸರ್ಚಿಗೆ ಕೊಟ್ಟಿದ್ರೆ ಬರ್ತದೆ ನನ್ನ ಚಾನಲ್. ಯಾಕೆ 24 ಗಂಟೆ ಬೇಕು? ನಾನು 8 ಗಂಟೆಗೆ ಬರ್ತೇನೆ ಲೈವಿಗೆ, ಮತ್ತು ಸಂಜೆ 5 ಗಂಟೆಗೆ ಬರ್ತೇನೆ ಲೈವಿಗೆ. ಮತ್ತೆ ಎಂತವೆ 24 ಗಂಟೆ? ಮಾಮಿ ಸಾಂಗ್ ಮಸ್ತ್ ಬರ್ಪುಂಡು ಇಜ್ಜಿ. TV17 ಮಸ್ತ್ ಬರ್ಪುಜಿ. ಚೂರೇ ಬರ್ತೀನಿ, ಚೂರು ಬರ್ತೀನಿ ಪನ್ಪಿನಿ ಆತೆ. ಸ್ವಲ್ಪ ಸಾಂಗ್ ಬರುದಾ? PK ಅತ್ತೆ ಹಾಯ್ ಅಂತ ಹೇಳ್ತಿದ್ದಾರೆ TV17 ಅವರು. ನನ್ನ ಊರಿನಲ್ಲಿ ಹುಡುಕಲಾ? ಹೌದೌದು, ನನ್ನ ಊರಿನಲ್ಲಿ ಹುಡುಕಲು ಬೇಕಾಗ್ತದೆ ಅಷ್ಟು. ನಾನು ಫೇಮಸ್ ಇಲ್ಲಲ್ಲ. ಫೇಮಸ್ ಆದರೆ ರಪ್ಪ ಸಿಗ್ತೇನೆ, ಇಲ್ಲಿ ಫೇಮಸ್ ಇಲ್ಲಲ್ಲ. ಜಸ್ಟ್ ಈಗ ಬಂದದಲ್ಲ ವೈಟಿಗೆ, ಹಾಗೆ ಸ್ವಲ್ಪ ಲೇಟ್ ಆಗ್ತದೆ ಹುಡುಕುವಾಗ. 2 ದಿನ ಕೂಡ ಆಗ್ಬೋದು, 48 hours ಕೂಡ ಆಗ್ಬೋದು ಸಿಂಪಲ್ ಅವರೇ. PK ಅತ್ತೆ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಸಿಂಪಲ್ ಅವರು. ಅಲ್ಲ, TV17 ಅವರು. TV17 ಅವರು PKಗೆ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಮತ್ತು ಸಿಂಪಲ್ ಬ್ರೋ ಸಾಗರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಟಿಫಿನ್ ಆಯ್ತು, ನಿಮ್ದಾಯ್ತಾ? ಹಾಯ್ ಟಿಫಿನ್ ಆಯ್ತು ಅಂತ ಹೇಳ್ತಾರೆ. ಓಕೆ, TVಗೆ ಹಾಯ್ ಅಂತ ಹೇಳ್ತಾರೆ. ಮತ್ತು ಟಿಫಿನ್ ಆಯಿತು ನಿಮ್ದಾಯ್ತು ಅಂತ ಕೇಳ್ತಾ ಇದ್ದಾರೆ. ಆಯಿತು ಅಂತ ಹೇಳ್ತಾ ಇದ್ದಾರೆ ಸಿಂಪಲ್. ಸಾಗರಕ್ಕೆ ಯಾಕೆ ಹೋಗ್ತೀರಾ PK? ಸಾಗರಕ್ಕೆ ಯಾಕೆ ಹೋಗ್ತೀರಾ PK ಅಂತ ಕೇಳ್ತಾ ಇದ್ದಾರೆ. ನನ್ನ ಸಿಂಪಲ್ ಬಾಯ್ ಅವರು ಕೇಳ್ತಾ ಇದ್ದಾರೆ. ಉತ್ತರ ಕೊಡಿ PK ಅವರೇ. ಸಿಂಪಲ್ ಬ್ರೋ ಕೆಲಸ ಇದೆ, ಸೊ ಹೋಗುತ್ತೀನಿ. ಹೌದಾ ಪ್ರಕೃತಿ ಅವರೇ, ಕೆಲಸ ಇದೆಯಾ? ಓಕೆ. ಈಗ ಎಲ್ಲಿರೋದು ನೀವು? ಶಿವಮೊಗ್ಗದಲ್ಲಿ ಅಲ್ವಾ ಪ್ರಕೃತಿ ಅವರೇ?
ಸುಮ್ಮನೆ ಹೋಗ್ತಾರಂತ ಕೇಳ್ತಾ ಇದ್ದಾರೆ ನೋಡಿ. ಅದರ ನಂತರದ್ದು ಸಿಂಪಲ್ ಓದಿ ಆಯಿತಾ. ಸುಮ್ಮನೆ ಹೋಗ್ತಾರಾ ನಿಮ್ತಾರ ಅಂತ ಹೇಳ್ತಾ ಇದ್ದಾರೆ. ಅದರ ನಂತರ ಓದಿ ಸಿಂಪಲ್ ನೀವೇ. ನನಗೆ ಕೆಲಸ ಇದೆ ಪಿ ಕೆ ಅಕ್ಕ, ದುರ್ಗಿ ಅಕ್ಕನಾಗೆ ದಂಡಪಿಂಡ. ಓ ಮೈ ಗಾಡ್, ಎಂಥದಾ ನಾನಾಗೆ ಇಲ್ಲವಾ, ನನಗೆ ತುಂಬ ಕೆಲಸ ಉಂಟು. ನೀನು ನೋಡಿದ್ಯವ ಸಿಂಪಲ್, ನಾನು ಸುಮ್ಮನೆ ಕೂತ್ಕೊಳ್ಳೋದು ಮನೆಯಲ್ಲಿ, ನೋಡಿದ್ಯಾ ನೀನು? ಸಾಗರ ನಮಗೆ 30 ಕಿಲೋಮೀಟರ್ ಅಷ್ಟೇ. ಹೌದಾ? ಹಾಗೆ ಚೂರವಿಗೆ 30 ಕಿಲೋಮೀಟರ್ಗೆ ರಪ್ಪ ಪೋದು ಮುಟ್ಟುವರ್ಗೆ ಯಾರು ಬಕ್ಕ ದಾದಿ ರಪ್ಪ ಪೋದು ಬರೋ ದಿನಕ್ಕೆ 2 ಸಲ ಪೋದು ಬರೋ, 4 ಸಲ ಪೋದು ಬರೋಳಿ. ಸಿಂಪಲ್ ಬ್ರೋ ಅಂತ ನಗಾಡ್ತಾ ಇದ್ದಾರೆ. ಹೌದೌದು, ಸಿಂಪಲ್ ಬ್ರೋ ಜೋರಿದ್ದಾರೆ. ಮತ್ತೆ ಲಾಸ್ಟಿಗೆ ನನ್ನ ಬುಡಕ್ಕೆ ತಂದಿರ್ತಾರೆ ಸಿಂಪಲ್ ಅಲ್ಲ. ಅವ್ರು ಯಾವಾಗ ನೋಡಿದಾರೋ ಗೊತ್ತಿಲ್ಲ, ನಾನು ಮನೆಯಲ್ಲಿ ಕೆಲಸ ಮಾಡೋದಿಲ್ಲ ಅಂತ. ಪ್ರಕೃತಿ ಅವರು ನಗಾಡ್ತಾ ಇದ್ದಾರೆ. ಎಲ್ಲಿದ್ಯಾ ಸಿಂಪಲ್, ಎಲ್ಲಿದ್ದಿ? ಬಾ, ಮೆಸೇಜ್ ಮಾಡು. ಪಿ ಕೆ ಯಾರ ಮುಂದೆ ಬೇಕಾದರೂ ಹೇಳಿ, ಇವರ ಮುಂದೆ ಹೇಳಬೇಡಿ. ಯಾಕೆ ದಾಯಿಯೇ ಯಾಂದಲ್ಲ ಓದು ನೆಜ್ಜವೇನು ಈರೇ ಓದುಡವೇನು ಯಾನಡತೆ ಸಿಂಪಲ್ ದಾದೆ ಗೊತ್ತೀನಿ. ಕೆಲವು ವರ್ಡ್ ಪೂರ ಓದಿರೊಳ್ಳತ್ತೆ ಇಂಕ ದಾದನ ಯಾನು ಇಂಕ ಅವು ದಾದನ ಬೊಚ್ಚಂದಾಗ್ನಿ ಅವು ವರ್ಡ್ ಓದನ್ ಬಣ್ಣ ಅಂಚ ಐಕಿ ನೀರು ಓದಲೇ ಬನ್ಪೀನಿ. ಪಿ ಕೆ ಇದ್ದೇನೆ ಸಿಂಪಲ್ ಬ್ರೋ. ಪಾಪ ಸಿಸ್ಸಿ ಎಂತ ನೀವು. ಹೌದು ಪ್ರಕೃತಿ ಸಿಸಿ, ನೀವು ಕೂಡ ಹಾಗೆ ಹೇಳುದಲ್ಲ. ಓ ಸಿಂಪಲ್ ಬ್ರೋ, ಓಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಅಯ್ಯೋ, ಅವರು ಎಂತ ಹೇಳ್ತಾರೆ ಗೊತ್ತುಂಟ. ಇರಲಿ, ಏನು ಬೇಕಾದರೆ ಹೇಳಿ, ನನಗೆ ಗೊತ್ತುಂಟಲ್ಲ ನಾನು ಎಂತ ಮಾಡ್ತೇನೆ ಅಂತ ಅಲ್ವಾ. ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ, ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ. ನಾನು ಪದ್ಯನೇ ಹೇಳಿದೆ ಯಾವಾಗಲೂ. ಸಿಂಪಲ್ ನನಗೆ 10 ನಿಮಿಷ ಅಥವಾ ಅಂತ ಜಾಸ್ತಿ ಉಂಡು. ನಾನು ಜಾಸ್ತಿ 10 ಜಾಸ್ತಿ ಉಂಡು. ಕಾಲೆ 5 ಆಯ್ನತ 1 ಗಂಟೆ ಓಡು ಮೆಸೇಜ್ ಉಂಡು ಸಿಂಪಲ್ಲ ಇಜ್ಜಿ ಒಡೆ ಪೋಂಡು. ದಂಡಪಿಂಡಗಳು ಇವರು ದಂಡಪಿಂಡಗಳು, ಪೀಕೆಗೆ ವೈಟಿಯ ಹುಚ್ಚು, ದುರ್ಗಿಗೆ ಮೋನೋ ಹುಚ್ಚು. ಹೆಂಚಿನ ಪದ್ಯ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಅಡುಗೆ ಅಂತೆ, ಟಿಫಿನ್ ಅಂತೆ, ಪಾತ್ರೆ ತೊಳೆಯೋದು, ಯಪ್ಪ ಕೇಳೋದೇ ಬೇಡ. ಹೌದೌದು ಹೌದು ಪ್ರಕೃತಿ, ಅವ್ರಿಗೆ ಏನು ಗೊತ್ತಲ್ಲ, ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ರೆಲ್ಲ ಗೊತ್ತಾಗೋದು ಅವರಿಗೆ. ಹೇಳಿ ಪಿ ಕೆ, ನನಗೆ ಬೇಜಾರಿಲ್ಲ ಅಂತ ಹೇಳ್ತಾ ಇರ್ತಾರೆ ಸಿಂಪಲ್ ಬ್ರೋ. ಹೌದೌದು, ಬೇಜಾರಿಲ್ಲ. ಅದು ಯಾಕೆ ಕೆಲವೊಂದು ವಿಷಯ ಬರ್ಬೇಕು, ಕೆಲವು ಇದು ಮಕ್ಕಳಲ್ಲಿ ಹೋಗ್ತದೆ. ಸಿಂಪಲ್ ಬ್ರೋ ಅಂತ ನಗಾಡ್ತಾ ಇದ್ದಾರೆ ಪ್ರಕೃತಿ ಸಿಸ್. ಇದು ಒಂದೇ ಆಟ, ಆಟ ತುಂಟಾಟ, ಆಟ ಬೊಂಬಾಟು ಕಣೋ. ಸಿಂಪಲ್ ಬ್ರೋ, ನಿಮಗೆ ಓಡೆ ಕೆಲಸ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಕೆಲಸ ನೋಡಿ. ಹೌದೌದು, ನಿಮಗೆ ಒಂದೇ ಕೆಲಸ. ಹೌದೌದು ಸಿಂಪಲ್ ಬ್ರೋ, ನಿಮಗೆ ಒಂದೇ ಕೆಲಸ, ನಮಗೆ ಎಷ್ಟು ಕೆಲಸ ಉಂಟು ಗೊತ್ತುಂಟಾ. ಕಾಪಿ ಬರೆದಿದ್ದೇನೆ, ಮಗ್ಗಿ ಬರೆದಿದ್ದೇನೆ. ಹೌದೌದು, ಅದು ಮನೆ ಕೆಲಸ ಅಲ್ಲವಾ, ಅದು ಶಾಲೆದು ಹೋಮ್ವರ್ಕ್.
ಮನೆ ಕೆಲಸ ಅಂದರೆ ಅಡುಗೆ ಮಾಡುವುದು, ಬಟ್ಟೆ ಒಗೆಯುವುದು, ಕಸ ಗುಡಿಸುವುದು, ಮತ್ತು ಪಾತ್ರೆ ತೊಳೆಯುವುದು, ಮತ್ತು ಎರಡೆರಡು ಹೊತ್ತು ಅಡುಗೆ ಮಾಡೋದು, ಮತ್ತು ಎರಡೆರಡು ಹೊತ್ತು ತಿಂಡಿ ಮಾಡೋದು, ಎರಡೆರಡು ಹೊತ್ತು ಚಹಾ ಮಾಡೋದು. ಕಾಜಾ ಅವರು ಬಂದು ಪ್ರಕೃತಿ ಅವರೇ ನೀವು ಹೇಳಿದ್ದು ನಿಜ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಚಾನಲ್ ಉಂಟಾ ಕಾಜಾ ಅವರೇ? ನಿಮ್ಮದು ಚಾನಲ್ ಇದೆಯಾ? ಗಂಡಸರಿಗೆ ಕೆಲಸ ಇಲ್ಲವಾ? ಉಂಟುಂಟು, ಗಂಡಸರಿಗೆ ಕೆಲಸ ಉಂಟು. ಗಂಡಸರು ಹೊರಗಿನ ಕೆಲಸ ಮಾಡಿದರೆ ಹೆಂಗಸರು ಒಳಗಿನ ಕೆಲಸ ಮಾಡ್ತಾರೆ, ಮನೆ ಒಳಗಿದ್ದು ಕೆಲಸ. ಗಂಡಸರು ಹೊರಗೆ ದುಡ್ಲಿಕ್ಕೆ ಹೋಗ್ತಾರೆ, ಹಾಗೆ ಹೇಳಿದ್ದು. ಸಾಕು ಬಿಡಿ, ನಿಜನೇ ಹೇಳೋದು ನಾನು. ಎಷ್ಟು ಸಲ ಹೇಳುತ್ತೀರಾ? ಹೌದೌದು, ಪ್ರಕೃತಿ ಅವರು ನಿಜನೇ ಹೇಳ್ತಾರೆ. ಹೌದೌದು. ಸಿಂಪಲ್ ಬಾಯ್ ಅವರು ಕಾಜಾ ಅವರಿಗೆ ನಮಸ್ತೆ ಮಾಡ್ತಾ ಇದ್ದಾರೆ. ಗಂಡಸರಿಗೆ ಕೆಲಸ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಉಂಟುಂಟು, ಕೆಲಸ ಉಂಟು ಗಂಡಸರಿಗೆ. ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. ಚಂದ ಚಂದ ನೀ ಚಂದಾನೇ, ನಿನ್ನಾಸೆ ಚಂದಾನೇ, ನೀ ನನ್ನಲ್ಲಿ ಎಂದು ಚಂದಾನೇ, ಚಂದ್ರಮಗು ನಿನ್ನಂದ ಚಂದಾನೇ. ಪ್ರಕೃತಿಯವರೇ ನೀವು ಹೇಳಿದ ಮಾತು ನಿಜ ಅಂತ ಹೇಳ್ತಾ ಇದ್ದಾರೆ ಕಾಜಾ ಅವರು. ಹೌದು, ನಿಜ. ಪ್ರಕೃತಿಯವರು ನಿಜನೇ ಹೇಳೋದು. ಸಿಂಪಲ್ ಬ್ರೋ, UKG ನೀವು ಚಿಕ್ಕ ಹುಡುಗ ಹಾಗಾದರೆ? ಹೌದೌದು, ಅವ್ರು ಸಿಂಪಲು ನಿಮ್ಗೆ ಗೊತ್ತಿಲ್ವಾ? ಅವ್ರು ಚಿಕ್ಕ ಹುಡುಗ, ಅವರಿಗೆ ಬಂದ ತಕ್ಷಣ ಒಂದಕ್ಕೆ ಬರೋದು, ಶಾಲೆಗೆ ಬಂದ ತಕ್ಷಣ. ಸ್ವಲ್ಪ ಕೆಲಸ ಮಾಡಿ ಸೊಂಟೆ ನೋವು ಹೇಳ್ತೀನಿ. ನಮ್ಮ ಸೊಂಟೆ ಹೌದು ಸ್ವಲ್ಪ, ಹೌದಾ? ಅದು ಸರಿಯಾ? ಸಿಂಪಲ್ ಸ್ವಲ್ಪ ಕೆಲಸ ಮಾಡಿದರೆ ಸೊಂಟ ನೋವು, ಅದು ಹೆಂಗಸರದು ಇದ್ದದ್ದೇ ಸೊಂಟ ನೋವು. ಅದು ಸೊಂಟ ನೋವು ಬಂದ ತಕ್ಷಣ ಹೇಳಲೇಬೇಕಾಗ್ತದೆ. ನಮ್ಮ ಸೊಂಟೆ ನಮ್ಮದು ಸಿಮೆಂಟಿಂದ ಮಾಡಿದ, ಅದು ನಮಗೆ ಗೊತ್ತಿಲ್ಲ, ಆಗಿರ್ಬೋದು. ಸಿಮೆಂಟ್ ಮೆತ್ತಿಸ್ಬೋದು ನೀವು, ಅಮ್ಮುಜ ಸಿಮೆಂಟನ್ನು ಅಲ್ಲ. ನಮಗೆ ಸ್ವಲ್ಪ ಕೆಲಸ ಮಾಡಿದರೆ ಸೊಂಟೆ ನೋವೇ, ಅದು ಸರಿ ಮಾತ್ರ ಹೇಳಿದ್ದು. ಸ್ವಲ್ಪ ಕಾಜ ಸಾಕು ಬಿಡಿ, ನಿಜನೇ ಹೇಳೋದು ನಾನು. ಹೌದೌದು, ಪ್ರಕೃತಿ ಅವರು ನಿಜನೇ ಹೇಳೋದು. ಆರ್ಕೆ ಕ್ರಿಯೇಟೆಕ್ ಅವ್ರು ಬಂದರು. ಹಾಯ್ ಟೀಚರ್ ಅಂತ ಹೇಳಿದ್ರು. ಹಾಯ್ ಆರ್ಕೆ ಅವರೇ, ವೆಲ್ಕಮ್ ಟು ಮೈ ಲೈವ್. ಸಿಂಪಲ್ ಬಾಯ್, ನಾನು UKG. ಹೌದು, ಈ ವರ್ಷ ಸೇರಿಸಿದ್ದವರನ್ನು UKGಗೆ. ಅವರ ಅಮ್ಮ UKGಗೆ ಸೇರಿಸಿ ಹೋಗಿದ್ದು ಈ ಸಲ. ನಾನು ಬರುವ ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್. ಅವರು ಮೇಯ ನಂತರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತಾರೆ. ಜೂನ್ 1ರಿಂದ ಫಸ್ಟ್ ಸ್ಟ್ಯಾಂಡರ್ಡ್. ಈಗ UKGಯಲ್ಲಿ ಎಂತ ಓದುವುದಿಲ್ಲವ? ಅವರು ಓದುವುದೇ ಇಲ್ಲ. ಪಿಂಕಿನೊಟ್ಟಿಗೆ ಕೂತ್ಕೊಂಡು ಮಾತಾಡುದೇ. ಪಿಂಕಿ ಓದ್ಲು. ಇವರ ಉಪದ್ರ ತಡೆಯಲಾಗದೆ ಪಿಂಕಿ ಸೀದಾ ಓದ್ಲು ಬೋರ್ಡಿಂಗ್ ಸ್ಕೂಲ್ಗೆ. ಪ್ರಕೃತಿಯವರೇ ನೀವು ಹೇಳಿದ ಮಾತು ನಿಜ ಅಂತ ಹೇಳ್ತದೆ. ಹೌದೌದು, ಪ್ರಕೃತಿಯವರು ನಿಜನೇ ಹೇಳೋದು. ಹೌದು ಅಲ್ವಾ ಪ್ರಕೃತಿಯವರೇ? ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು ನೀವು PK? ಹೌದಾ PK? ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳ? PK ಇದ್ದೀರಾ? PK ಹೋದರೂ ಕಾಣಬೇಕು ನಾನು. ಅಂದರೆ ನನಗೆ ಇಲ್ಲಿ 0 ತೋರಿಸ್ತಾ ಇದೆ. ಪಿಂಕಿ ನನಗೆ ಮೋಸ ಮಾಡಿದ್ದು. ಪಿಂಕಿ ನಿನಗೆ ಮೋಸ ಮಾಡಿದ? ನೀನು ಪಿಂಕಿಗೆ ಉಪದ್ರ ಕೊಟ್ಟದ್ದು ಹೇಳು. ಸಿಂಪಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಹೌದು, ಸತ್ಯ ಹರಿಶ್ಚಂದ್ರನ ಮೊಮ್ಮಗಳಂತೆ PK ಅವರು. ಎಲ್ಲ ಮಾಡಿದ್ದು ಬೊಡ್ಡಿ ಟೀಚರ್. ಹೌದೌದು, ಹೇಳು. ನಾನೇ ಮಾಡಿದ್ದೆಲ್ಲ. ಹೌದು, ಸಿಂಪಲ್ ಬ್ರೋ ಹೇಳ್ತಾ ಇದ್ದಾರೆ ಪ್ರಕೃತಿಯವರು. ಕಾಜ ಸಾಕು ಬಿಡಿ, ನಿಜನೇ ಹೇಳೋದು ನಾನು. ಎಷ್ಟು ಸಲ ಹೇಳುತ್ತೀರಾ? ಹೌದೌದು ಕಾಜಾ ಅವರೇ, ಪ್ರಕೃತಿ ಅವರು ನಿಜಾನೇ ಹೇಳೋದು. ಅವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳಂತಲ್ವಾ? ಪ್ರಕೃತಿ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ ಕಾಜಾ ಅವರು. PK ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷವಾಯಿತು. ತಗೊಳ್ಳಿ ರೋಸ್ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ಹುಡುಗ ಸಿಂಪಲ್ ಬ್ರೋ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್. ಪ್ರಕೃತಿ ಸಿಸ್ಸು ಹೋಗ್ತಾ ಇದ್ದಾರೆ ಬಾಯ್ ಅಂತೇಳಿ. ಓಕೆ, ನಾನು ಕೂಡ ಈಗ ಲೈವ್ ಎಂಡ್ ಮಾಡ್ತಿದ್ದೆ, ನನಗೆ ಸ್ವಲ್ಪ ಕೆಲಸ ಉಂಟು. ಓಕೆ ಬಾಯ್.
ಸಿಂಪಲ್ ಬಾಯ್ ಬಾಯ್, ಪ್ರಕೃತಿ ಸಿಸ್ ಬಾಯ್, ಮತ್ತು ಕಾಜಾ ಅವರೇ ಬಾಯ್, ಮತ್ತು ಆರ್ಕಿಟೆಕ್ ಅವರೇ ಬಾಯ್, ಮತ್ತು ಯಾರೆಲ್ಲ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಬಾಯ್ ಹೇಳುತ್ತಾ. ಹೌದು ಸಿಂಪಲ್ ಬ್ರೋ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಾನು ಚಿಕ್ಕ ಪಾಪು ಅಂತ ಹೇಳ್ತಾ ಇದ್ದಾರೆ. ಹೌದೌದು ಚಿಕ್ಕ ಪಾಪು, ಹೌದು. ಜಾನ್ವಿ ಭಟ್ ಅವ್ರು ಬಂದು ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಜಾನ್ವಿ ಅವರೇ. ನನ್ನದು ಇಲ್ಲ ಟಿಫಿನ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾಜಾ ಅವರು. ಥ್ಯಾಂಕ್ಸ್ ಗೋಡಿ ಸಾಕು ಚಿಕ್ಕ ಪಾಪು ಅಂತ ನಗ್ತಾ ಇದ್ದಾರೆ. ಆಯ್ ಜಾನ್ವಿ ಸಿಸ್ ಎಂಚಲ್ಲರ ಕಟೀಲು ಬೈದಾರಾ ಕಟೀಲಿಲ್ಲರಾ? ಜಾನ್ವಿ ಸಿಸ್ ಮ್ಯೂಟಲ್ಲಿದ್ದೀರಾ? ಜಾನ್ವಿ ಸಿಸ್ ಮ್ಯೂಟಲ್ಲಿದ್ದೀರಾ? ಜಾನ್ವಿ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ ಹಾಂ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಜಾನ್ವಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಚಿಕ್ಕ ಪಾಪು ಬಾಯ್. ಓಕೆ ಬಾಯ್. ಪಿ ಕೆ ನಿನ್ನ ಲೈವ್ಗೆ ಬರುತ್ತೇನೆ, ಅಲ್ಲಿ ಒಂದು ಕೈ ನೋಡ್ತೇನೆ. ಎಂತ ಕೈ ನೋಡ್ತಾನೆ ಇವನು? ಕಟೀಲಲ್ಲಿದ್ದೀರಾ? ಹೌದಾ, ಜಾತ್ರೆಗೆ ಬಂದಿದ್ದೀರಾ? ಓಕೆ ಓಕೆ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಬಾಯ್ ಎಲ್ಲರೂ ಬಾಯ್ ಬಾಯ್ ಹೇಳ್ದು. ಓಕೆ ಬಾಯ್ ಬಾಯ್ ಎಲ್ಲರಿಗೂ. ಸಂಜೆ 5 ಗಂಟೆಗೆ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ. ಮತ್ತು ಪ್ರಕೃತಿ ಸಿಸಿದು 12:30 2 ಗಂಟೆ ತನಕ ಲೈವ್ ಇದೆ, ಹೋಗಿ ಬನ್ನಿ. ಯಾರೆಲ್ಲದೆಲ್ಲ ಲೈವ್ ಇದೆ ಎಲ್ಲರೂ ಟೈಮಿಂಗ್ಸ್ ಹೇಳಿದರೆ ಹೇಳ್ಬೋದಿತ್ತು ಇಲ್ಲಿ. ಬಾಯ್ ಪಿ ಕೆ ಅಂಡ್ ಮರಳು ಕಟ್ಟು ನೀ ಅಂಜಿ ಬಾಯ್. ಓಕೆ ಬಾಯ್ ಬಾಯ್. ಓಕೆ ಬಾಯ್. ಸಿಂಪಲ್ ಬಟ್ ಅಂತ. ಓಕೆ ಬಾಯ್ ಎಲ್ಲರಿಗೂ ಬಾಯ್. ನಾನು ಹೋಗ್ತೇನೆ, ಸ್ವಲ್ಪ ಕೆಲಸ ಉಂಟು, ಅರ್ಜೆಂಟಲ್ಲಿದ್ದೇನೆ. ಓಕೆ ಓಕೆ ಬಾಯ್ ಬಾಯ್.